ಅಸ್ತ್ರಾ ಗ್ರೂಪ್ ದಸರಾ ಸಂಭ್ರಮ ಪವರ್ಡ್ ಬೈ ಲ್ಯಾಂಡ್ ಟ್ರೇಡ್ಸ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್. ಇದು ದಿವ್ಯ ದೇಗುಲ ಕಾರ್ಯಕ್ರಮ. ಇದೀಗ ಈ ದಿನ ನೀವು ನೋಡ್ತಾ ಇರುವಂಥದ್ದು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ನವರಾತ್ರಿಯ ವೈಭವ. ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಜಗದಂಬೆ ಆದಿಶಕ್ತಿಯನ್ನು ಬೇರೆ ಬೇರೆ ಸ್ವರೂಪದಿಂದ ಕಾಣ್ತಾ ಆರಾಧನೆ ಮಾಡ್ತಾ ಬಂದಿರುವಂಥ ಪರಂಪರೆ ನಮ್ಮದು. ಈ ನವರಾತ್ರಿಯ ಉತ್ಸವದ ಸಂದರ್ಭದಲ್ಲಿ ನವದುರ್ಗೆಯರನ್ನು ಕೂಡ ಆ ಒಂದು ರೂಪದಿಂದಲೇ ನಾವು ದಿನ ದಿನ ಆರಾಧಿಸಿಕೊಂಡು ಬರುವಂಥದ್ದು. ಅಂತಹ ಆ ಜಗದಂಬೆಯ ಪೂರ್ಣ ಸ್ವರೂಪ ಇರುವಂಥ ಒಂದು ಪ್ರದೇಶ ಅಂತ ಹೇಳಿದರೆ ತುಳುನಾಡಿನ ಮಣ್ಣಿನಲ್ಲಿ ಉದಿಸಿ ಇಡೀ ನಾಡನ್ನು ಹರಸ್ತಾ ಇರತಕ್ಕಂತಹ ತಾಯಿ ಕಟೀಲೇಶ್ವರಿ. ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಇದೀಗ ನಾವು ಬಂದಿದ್ದೇವೆ. ಇದು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪುಣ್ಯ ಸ್ಥಳ, ಒಂದು ಶಕ್ತಿ ಸ್ಥಳ ಅಂತ ಹೇಳ್ಬೋದು. ಹಿಂದೆ ಈ ಪ್ರದೇಶವನ್ನು ಏಕಾದ್ರಿಪುರ ಅಥವಾ ಏಕವೀರಪುರ ಅಂತ ಕರೀತಾ ಇದ್ದರಂತೆ. ಅದೀಗ ಎಕ್ಕಾರು ಅಂತ ಅದನ್ನು ನಾವು ಗಮನಿಸ್ತೇವೆ. ಈ ಕಡೆ ಬಂದರೆ ಇದು ಹಿಂದೆ ಒಂದು ಬಹಳ ದೊಡ್ಡ ಕಾಡಿನ ಪ್ರದೇಶವಾಗಿತ್ತು, ವನ ಪ್ರದೇಶ ಆಗಿತ್ತು. ಹಾಗಾಗಿ ಇಲ್ಲಿ ಜಲದುರ್ಗೆಯಾಗಿ ಆ ತಾಯಿ ಆವಿರ್ಭವಿಸಿದ್ದಾಳೆ. ನಂದಿನಿಯ ಕಟಿಯಲ್ಲಿ ಉದಿಸಿದ್ದರಿಂದ ಆಕೆ ಕಟೀಲೇಶ್ವರಿ. ನಂದಿನಿ ದೇವಿ ಅದು ದೇವತೆಗಳ ಕಾಮಧೇನುವಿನ ಮಗಳು. ಆ ನಂದಿನಿಯ ಮಗಳು ದುರ್ಗಾ ಪರಮೇಶ್ವರಿ ಎನ್ನುವಂಥ ಪ್ರತೀತಿ. ಬಹುಶಃ ದುಷ್ಟನಾದಂತಹ ಅರುಣಾಸುರ ಅವ ಶುಂಭಾನಿಶುಂಭರ ವಧೆ ಆದ ಮೇಲೆ ದೇವಿಯಿಂದ ತಪ್ಪಿಸಿಕೊಂಡು ಬದುಕಲಿಕ್ಕೆ ಹೋಗ್ತಾನೆ. ದೇವಿ ಬೇಕಂತಲೇ ಅವನನ್ನು ಬಿಟ್ಟು ಬಿಡ್ತಾನೆ. ಅವನು ಇಲ್ಲಿ ಬಂದು ಏಕವೀರಪುರದಲ್ಲಿ ಅನ್ಯಾಯ ಅತ್ಯಾಚಾರಗಳನ್ನು ಮಾಡುತ್ತಾ ಋಷಿ ಜನಗಳಿಗೆಲ್ಲ ತೊಂದರೆ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲವರ ಮೊರೆಯನ್ನು ಕೇಳಿ ಜಾಬಾಲಿ ಮಹರ್ಷಿಗಳು ಇಲ್ಲಿಯ ಕ್ಷಾಮವನ್ನು ನಿವಾರಿಸುವುದಕ್ಕೆ ಬೇಕಾಗಿ ನಂದಿನಿಯನ್ನು ಸ್ವರ್ಗಲೋಕದಿಂದ ಕರ್ಕೊಂಡು ಬರ್ತಾರೆ. ಆಮೇಲೆ ಕಾರಣಾಂತರದಿಂದ ನಂದಿನಿಗೆ ಶಾಪವನ್ನು ಕೊಡಬೇಕಾದಂಥ ಸಂದರ್ಭ ಬರ್ತದೆ. ಆಗ ಆಕೆ ನೀರಿನಲ್ಲಿ ನೀರಾಗಿ ಹರಿತಾ ಇರುವಂಥ ಸಂದರ್ಭದಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಾಳಂತೆ. ಆಗ ಆ ಮಹಾದೇವಿಯೇ ಪ್ರತ್ಯಕ್ಷಳಾಗಿ ನಿನ್ನ ಕಟಿ ಪ್ರದೇಶದಲ್ಲಿ ನಾನು ಉದಿಸಿ ಬರ್ತೇನೆ ಅಂತ ಹೇಳಿದ ಪ್ರಕಾರವಾಗಿ ನಂದಿನಿಯ ಕಟಿ ಪ್ರದೇಶದಿಂದ ಸೊಂಟದ ಭಾಗದಿಂದ ಉದಿಸಿ ಬಂದವಳು. ಈಗಲೂ ಕೂಡ ಇಲ್ಲಿ ಆ ಮೂಲ ಜಾಗ ನಮಗೆ ಕಾಣ್ತದೆ, ಆದಿ ಸ್ಥಳ, ಅದನ್ನು ಕುದುರು ಅಂತ ನಾವು ಹೇಳ್ತೇವೆ. ಆ ಪ್ರದೇಶದಲ್ಲಿ ನಂದಿನಿ ಹರಿದುಕೊಂಡು ಬಂದಿದ್ದಾಳೆ. ಇಲ್ಲೀಗ ದೇವಾಲಯದ ನಿರ್ಮಾಣ ಆಗಿದೆ. ಭ್ರಮರಾಂಬಿಕೆಯ ರೂಪದಲ್ಲಿ ಭ್ರಾಮರಿಯಾಗಿ ತಾಯಿ ಬಂಡೆಯನ್ನು ನೊಡೆದು ಉದಿಸಿ ಬಂದು ದುಷ್ಟನಾದಂಥ ಅರುಣಾಸುರನನ್ನು ಮರ್ದಿಸಿದಂತಹ ಒಂದು ಕಥೆಯನ್ನು ನಾವು ಕೇಳ್ತೇವೆ. ಆ ಮೂಲ ಬಂಡೆ ಕೂಡ ಇಲ್ಲಿ ನಮಗೆ ಪ್ರವೇಶ ದ್ವಾರದ ಹತ್ತಿರ ಕಾಣ್ತದೆ. ಆಮೇಲೆ ನಾವು ಒಳಗೆ ಹೋಗ್ತಾ ಇದ್ದ ಹಾಗೆ ಇಲ್ಲಿ ಆ ನಂದಿನಿ ಎರಡು ಸೀಳಾಗಿ ಅದರ ನಡುವೆ ತಾಯಿ ದುರ್ಗಾ ಪರಮೇಶ್ವರಿಯ ದೇವಸ್ಥಾನ ಇದೆ. ಅಲ್ಲಿ ಮೂಲ ದೇವರ ಒಂದು ವಿಗ್ರಹ ಮತ್ತು ಆ ಗರ್ಭಗುಡಿ ಇತ್ಯಾದಿಗಳನ್ನೆಲ್ಲ ನಾವು ನೋಡ್ತಾ ಬಂದಾಗ ಬಹಳ ವಿಶೇಷವಾಗಿ ಅಲ್ಲಿ ನಡೆಯುವಂಥ ಬೇರೆ ಬೇರೆ ಪೂಜೆ ಪುನಸ್ಕಾರಗಳ ಕುರಿತಾದಂತಹ ಒಂದು ಅನುಭವವನ್ನು ಕೂಡ ಮಾಡಿಕೊಳ್ಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಅರ್ಚಕರು, ಪ್ರಧಾನ ಅರ್ಚಕರು ಆಸರಣ್ಣ ಪರಂಪರೆಯವರು. ಅದರಲ್ಲಿ ಹಿರಿಯ ತಲೆಮಾರಿನ ಗೋಪಾಲಕೃಷ್ಣ ಆಸರಣ್ಣರು ಒಂದು ರೀತಿಯಲ್ಲಿ ಧೀರ ಭಕ್ತಿಯನ್ನು ಮೆರೆದು ಪ್ರವಾಹದ ಕಾಲದಲ್ಲಿ ಆ ತಾಯಿಯ ಒಂದು ರಕ್ಷಣೆಯ ಮೂಲಕವಾಗಿ ತನ್ನ ಒಂದು ಶಕ್ತಿಯನ್ನು ಮೆರೆದಂತಹ ಮಹಾನುಭಾವರು. ಅವರ ಪರಂಪರೆಯಲ್ಲಿ ಬಂದಂತಹ ಆಸರಣ್ಣ ಕುಟುಂಬಕ್ಕರು ಪರ್ಯಾಯವಾಗಿ ಇಲ್ಲಿಯ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಮುಕ್ತೇಶ್ವರರಾಗಿ ಸನತ್ ಕುಮಾರ್ ಶೆಟ್ಟಿ ಅವರಿದ್ದಾರೆ. ಬೇರೆ ಬೇರೆ ರೀತಿಯ ವಿಭಾಗಗಳಿಗೆ ಪ್ರತ್ಯೇಕವಾಗಿ ಅದನ್ನು ನೋಡಿಕೊಳ್ಳುವಂತಹ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಆಡಳಿತ ಮಂಡಳಿ ಮಾಡಿದೆ. ಹಾಗಾಗಿ ಎಲ್ಲ ವಿಧಗಳಲ್ಲಿಯೂ ಕೂಡ ಒಂದು ಧಾರ್ಮಿಕ ಕ್ಷೇತ್ರ ಯಾವ ರೀತಿಯಲ್ಲಿ ಇರಬೇಕು, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ನಿರಂತರವಾಗಿ ಇಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ. ತುಂಬ ವಿದ್ಯಾಸಂಸ್ಥೆಗಳು ಕೂಡ ಇದ್ದಾವೆ. ಇಲ್ಲಿ ಯಕ್ಷಗಾನಾದಿ ಸೇವೆಗಳು ನಡೀತಾ ಇರ್ತವೆ. ಕಟೀಲಿನ ಒಂದು 6 ಮೇಳಗಳು ಈಗ ಹರಕೆ ಮೇಳಗಳಾಗಿ, ಹರಕೆ ಬಯಲಾಟಗಳನ್ನು ಆಡುವಂತಹ ಮೇಳಗಳಾಗಿ ತಿರುಗಾಟವನ್ನು ಮಾಡ್ತಾ ಇರುವುದನ್ನು ಕೂಡ ನಾವು ಗಮನಿಸಬಹುದು. ಹಾಗಾಗಿ ಇವತ್ತು ಬರೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ರಾಷ್ಟ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ
ಕಟೀಲಿಗೆ ಅದರದ್ದೇ ಆದಂತಹ ಒಂದು ಸ್ಥಾನ ಮಾನ ಇದೆ. ಅದಕ್ಕೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಅನೇಕ ಭಕ್ತಾದಿಗಳು ಊರು ಪರವೂರು ಹೊರ ರಾಷ್ಟ್ರಗಳಲ್ಲಿ ಕೂಡ ಇದ್ದಾರೆ. ಹಾಗಾಗಿ ಇಲ್ಲಿಯ ಬ್ರಹ್ಮಕಲಶದ ಸಂದರ್ಭದಲ್ಲಿ ಅವರೆಲ್ಲ ತಮ್ಮ ಸೇವೆಯನ್ನು ಕೂಡ ಇಲ್ಲಿ ಕೊಟ್ಟದ್ದನ್ನು ನಾವು ನೋಡಿದ್ದೇವೆ. ಮೊದಲು ಕಟೀಲನ್ನು ನೋಡಿದಂತಹ ಜನಗಳಿಗೆ ಈಗ ಇಲ್ಲಿ ಅದ್ಭುತವಾದಂತಹ ಅಭಿವೃದ್ಧಿ ಕಾರ್ಯಗಳು ಆದದ್ದನ್ನು ನೋಡಿದರೆ ಆಶ್ಚರ್ಯ ಆಗಬಹುದು. ಆ ರೀತಿಯದ್ದಾದಂತಹ ವ್ಯವಸ್ಥೆ ಆಗಿದೆ. ಈಗ ಹೊರನೋಟದಲ್ಲಿಯೂ ಕೂಡ ದೇವಸ್ಥಾನ ಬಹಳ ಚೆಲುವಾಗಿ ಕಂಗೊಳಿಸ್ತಾ ಇದೆ. ಹಾಗಾಗಿ ಶರನ್ನವರಾತ್ರಿಯ ಪೂರ್ವಕಾಲದಲ್ಲಿ ನಡೆಯುವಂತಹ ದಸರಾ ಉತ್ಸವದ ಬೇರೆ ಬೇರೆ ಕಾರ್ಯಕ್ರಮಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ದೇವಸ್ಥಾನದಲ್ಲಿ ಆಗುವಂತಹ ಕಾರ್ಯಕಲಾಪಗಳ ಬಗ್ಗೆ, ಆ ದೇವಿಯ ಪೂಜೆ ಪುನಸ್ಕಾರಗಳ ಬಗ್ಗೆ ಇನ್ನಷ್ಟು ನಾವು ತಿಳಿದುಕೊಳ್ಬೇಕು. ಹಾಗಾಗಿ ಮಹಾದ್ವಾರದ ಮೂಲಕ ಆ ದೇವಿಯ ಮಂದಿರವನ್ನು ಪ್ರವೇಶ ಮಾಡೋಣ, ಬನ್ನಿ. ಭ್ರಾಮರಿಯೇ ನೆಲೆತಿನ ಪುಣ್ಯದ ಕ್ಷೇತ್ರ, ಭ್ರಾಮರಿಯೇ ನೆಲೆತಿನ ಪುಣ್ಯದ ಕ್ಷೇತ್ರ, ನಂದಿನಿ ಪರಪುನ ಕಟೀಲದ ಕ್ಷೇತ್ರ, ನಮ್ಮ ದೇವಿನ ಕ್ಷೇತ್ರ. ಭೂಲೋ ಕೊಡೋ ದೇವಿಯೇ ಉದಿತಿನ ಕ್ಷೇತ್ರ, ಉದಿತದೆ ಭಗವತಿ ನಿಲವೂರಿನ ಕ್ಷೇತ್ರ, ಪುಣ್ಯದ ಕ್ಷೇತ್ರ, ಕಟೀಲದ ಕ್ಷೇತ್ರ, ಪುಣ್ಯದ ಕ್ಷೇತ್ರ. ಕಟೀಲು ದೇವಸ್ಥಾನ ಬಣ್ಣಂದಾಂಡ ಕಟಿ ಈಳ ಬಣ್ಣದ ಐತ ವ್ಯತ್ಯಾಸ ಅವಂಡ ಪದನ ಬುಡುಪಾವನ ರೀತಿ. ಕಟಿ ಬಣ್ಣಂದಾಂಡ ನಮ್ಮ ಸೊಂಟದ ಜಾಗ, ಇಳ ಬಣ್ಣಂದಾಂಡ ಸಂಸ್ಕೃತದೋಡು ಭೂಮಿ ಒಂದಿನ ಬುದಾರ. ಈ ನಂದಿನಿ ತುದೆತ ಮಧ್ಯ ಜಾಗ ಅಂಡ ಸೊಂಟದ ಜಾಗ ಬಂಜಿದ ಜಾಗಡ್ ಕಟೀಲಮ್ಮ ಉಂತುದೇರು. ಕಟೀಲ್ ದೇವೇರ್ನ ಒಂಜಿ ಸನ್ನಿಧಾನ ಉಂಡು. ಐತ ಮಧ್ಯದ ಭೂ ಪ್ರದೇಶ ನಿರ್ಧಾರ ಕಟಿ ಇಳ ಕಟೀಲು ಬಂಡದು ಆ ಒಂಜಿ ಕಟೀಲ ಊರು ಬರ್ಪಿನ ಅಂಚಿನ ಬುದಾರು. ಅಂಚಿನ ಕ್ಷೇತ್ರೋಡು ಕಟೀಲು ಭ್ರಮರಾಂಬಿಕೆಯಾದ ದುರ್ಗಾ ಪರಮೇಶ್ವರಿ ಪಂಪಿನ ಅಂಚಿನ ಆ ಮಹಾತಾಯಿ ಉಂತುದು ಮಾತ ಭಕ್ತಿರ್ನಾಗ್ಲೆಗ್ಲ ಬಾರಿ ಪೊರ್ಲುಡು ಅನುಗ್ರಹ ಮಲ್ತೊಂದುಲ್ಲೇರು. ಕಟೀಲಡು ಉದ್ಭವ ಸ್ವರೂಪ ನಡೆದಾರ ಮಹಾತಾಯಿಗೆ ರಡ್ಡು ಪೊರ್ತು ಅಲಂಕಾರ ನಡಪುಂಡು. ಒಂಜಿ ಕಾಂಡೆ ಪುಳ್ಯ ಕಾಂಡೆ ಬೇಗ ಹಾಪುಂಡು ಕುಟೊಂಜಿ ಮಧ್ಯಾಹ್ನದ ಪೊರ್ತುಗು ಬಂಡ 3 ಗಂಟೆ ಹಿಡಿದು ಒಂಜಿ 5 ಗಂಟೆ ಪೊರ್ತು ಮುಟ್ಟ ದೇವರಿಗೆ ಅಲಂಕಾರ ಅವರೆಂಡು. ಆ ಪೊರ್ತುಡು ಬರ್ಪಿನಂಜಿನ ಭಕ್ತಾದಿಲೆಗ್ ದರ್ಶನದ ಭಾಗ್ಯ ತಿಕ್ಕಂದೆಪ್ಪರೆ ಅವು ಇನ್ನೇನು ತೂ ಒಂದು ಜನಕ್ಕಲು ಬತ್ತೇರಂದಾಂಡ ದೇವರಿಗೆ ಖಂಡಿತ ದರ್ಶನ ತಿಕ್ಕೊಂಡು ಒಂದು ದಾದ ಬಣ್ಣಂದಾಂಡ ದೇವರಿಗೆ ಪೂಜೆ ಮಲ್ಪುನಂಜಿನ ಒಂದು ಶಾಸ್ತ್ರ ವಿಧಿಯ ನಡೆದಾರ ಕಟೀಲ್ ದೇವಸ್ಥಾನಡು ಮಾತ್ರ ಶಾಸ್ತ್ರೋಕ್ತವಾದ ಮಲ್ಪು ನಡೆದಾರ ಒಂದೇನು ಮಾತ್ರ ಮಲ್ಪುನಂಜಿನ ವ್ಯವಸ್ಥೆ ಕಟೀಲ್ ದೇವಸ್ಥಾನಡು ಉಂಡು. ಆ ಪ್ರಕಾರವಾದ ಆ ಪೊರ್ತುಡು ದೇವರಿಗೆ ಬರ್ಪಿನಂಜಿನ ಭಕ್ತರನ್ನಾಗಲೇ ದರ್ಶನ ತಿಕ್ಕಂದೆಪ್ಪರೆ ಅವು ಬೊಕ್ಕ ಖಂಡಿತ 5 ಗಂಟೆ ಹಿಡಿದು ಬೊಕ್ಕ ಪೂರ ಬತ್ತಿನ ಮಾತೆರೆಲ್ಲ ದರ್ಶನದ ಭಾಗ್ಯ ಉಂಡು. ಕಟೀಲಡು ವಿಶೇಷತೆದಾದ ಬಣ್ಣಂದಾಂಡ ಪುಲ್ಯಕಾಂಡ ದೇವಸ್ಥಾನದ ಬಾಗಿಲು ಓಪನ್ ಆನಂದಾಂಡ ಬೊಕ್ಕ ಬೈಯಡು ರಾತ್ರಿಯೇ ಬಂಡ ಮಧ್ಯಾಹ್ನಡು ಕ್ಲೋಸ್ ಇಜ್ಜಿ ರಾತ್ರಿಯೇ ಇನ್ನು ಬಂದು ಮಲ್ಪುನು ನಿರಂತರವಾದ ಮಹಾತೈನ ದರ್ಶನ ಮಲ್ಪನಂಚಿನ ಒಂಜಿ ಪದ್ಧತಿ ಕಟೀಲ್ ದೇವಸ್ಥಾನಡು ಉಂಡು. ಇನ್ನು ಖಾಲಿ ನವರಾತ್ರಿಡು ಮಾತ್ರ ಪ್ರತಿ ದಿನಲ ಒಂಜೇ ಲಕ್ಕದ ವ್ಯವಸ್ಥೆ. ಈ ಸಲ ಒಂಜಿ ತಿಥಿ ಜಾಸ್ತಿ ತಿಥಿ ನಡೆದಾರ 10 ಪೂಜೆ ನಡಪರಂಡು ದೇವರಿಗೆ ಹಿಡ್ದಾರ. ಆ 10 ದಿನಲ ಅಂತ ಪಂಡ ಇದಕ್ಕೆ ನವರಾತ್ರಿಯಿಂದ ಲೆಕ್ಕ. ನವರಾತ್ರಿ ಎಂಚ ಪಂಡಂದಾಂಡ ಆಶ್ವಯುಜ ತಿಂಗಳದ ಪಾಡ್ಯ ಹಿಡ್ದು ಪದ್ದದು 9 ದಿನತ ಒಂಜಿ ಒಂಜಿ ರಾತ್ರಿದ ದಿನಕ್ಲೇನು ದೇವೇರೇ ಪಂದಿನ ಪ್ರಕಾರವಾದ ನವರಾತ್ರಿ ಆದ ಆಚರಣೆ ಮಲ್ತೊಂದು ಬಲ್ಲೆ ಎಂದು ಆ ಮಹಾತಾಯಿಯ ಪಂದಿನ ಪ್ರಕಾರವಾದ ನಮ್ಮ ಆಚರಣೆ ಮಲ್ತೊಂದು ಬತ್ತೊಂದುಲ್ಲ. ಒಂದು ಇನಿಕೋಡಂದತ್ತು ಮಸ್ತ್ ಪಿರಾಕಾಲ ಹೊಡೆದಂತ ಬರ್ಪಿನಂಚಿನ ಒಂಜಿ ನಿಯಮ. ಆ ಪ್ರಕಾರ ಅವಡು ಈ ದೇವಸ್ಥಾನ ಹೊಡ್ಲ ಮಸ್ತ್ ಪಿರಾಡ್ದಿಂದಿ ಎಂಗೆಲ್ಲ ಪಿಜ್ಜೇರ್ನಾಗಲ್ಲ ಅಂತ ಎಂಗುಲು ಕೇಂದಿನಿ ಎಂಗಳ ಪಿಜ್ಜೇರ್ನಾಗಲ್ಲ ಹಿಡ್ದಲ ಎಂಗಳಿಗೆ ಪಂದಿನಂಚಿನ ಒಂದು ಕಥೆದಾದ ಬಣ್ಣಂದಾಂಡ ದುಮ್ಮು ತಿಂಚಿಲ್ಲ ದೇವರ ಜಾಗಡ್ ಭಾರಿ ಗೌಜಿಡು. ಆ ದೇವರಿಗೆ ನವರಾತ್ರಿದ ವಿಶೇಷ ನಡತೊಂದುಂಡು. ಮೂಲುಂದತ್ತು ನಮ್ಮ ಆಸುಪಾಸುಡತ್ತಿನ ಮಾತ ದುರ್ಗಾ ಪರಮೇಶ್ವರ ದೇವಸ್ಥಾನ ಆಡು ಬೇತೆ ದೇವಸ್ಥಾನ ಆಡು ನವರಾತ್ರಿ ವಿಶೇಷ ಐಟ್ಲ ದೇವಿ ಸನ್ನಿಧಾನ ಅಂಚಪಂಡ ದುರ್ಗಾದೇವಿನ ಸನ್ನಿಧಾನಡು ನವರಾತ್ರಿ ಅತ್ಯಂತ ವಿಶೇಷವಾನಂಚಿನ ಒಂಜಿ ಪರ್ವಕಾಲ ಉತ್ಸವಡು ಮಾತ ನಂಗೆ ದಾಯಕ ಅದು ವಿಶೇಷ ದಾಯಕ ಬಣ್ಣಂದಾಂಡ ಆ ಪೊರ್ತುಡು ದೇವತೆಲ್ಲ ನಾಲ್ಕು ಪೂರ ಬತ್ತದು ದೇವರಿಗೆ ಪೂಜೆ ಮಲ್ಪಿರಂದಿಪ್ಪುಂಡು ಪಂಡ ಆತ ಸನ್ನಿಧಾನ ಮಸ್ತಿಪ್ಪುಂಡು ಅವಳು ಪೂಜೆ ಮಲ್ತನಂದಾಂಡ ಮಸ್ತ್ ಫಲ ಆ ದೇವರು ಕೊರ್ಪೆರ ಬಂಡಿನ ಪಾದೆರ ಎಂ ಚಿಂತಯತೆ ಕಾಮಂ
ತಮ್ ಪ್ರಾಪ್ನೋತಿ ನಿಶ್ಚಯ ಪಂಡದು ಏರು ದಾದಕ್ಕೇನೊಂದು ಬರ್ಪೇರ ಐನು ಪೂರ ಖಂಡಿತವಾದ್ಲ ಅನುಗ್ರಹ ಪಂಡದು ದೇವೇರೇ ಪಂಚಿನ ಪಾತೆರ ಆ ಪ್ರಕಾರವಾಡು ಕಟೀಲಡು ಈ ನವರಾತ್ರಿದ ಪರ್ವಕಾಲಡು ಕಾಂಡೆಡ್ದು ಬಯ್ಯ ಮುಂಡಲ ದೇವರಿಗೆ ವಿಶೇಷವಾದ ಸೇವೆಲು ಮತ್ತು ನಡಪರೆಂಡು ದೇವರಿಗೆ ಪೂಜೆಲು ಮತ್ತು ಮಸ್ತು ವಿಶೇಷವಾದ ನಡಪುಂಡು ಐಟ್ಲ ರಾತ್ರಿಡು ರಂಗ ಪೂಜೆ ಅವನಂಪಿನಂತಿದ್ದ ಭಾರೀ ಗೋಜಿ ನಡಪುಂಡು. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru. Volkswagen Mangalore, Airport Road, Yeyadi, Mangalore. Volkswagen. ನೋವು, ಆಸ್ತಮಾ, ಸೋರಿಯಾಸಿಸ್ ಎಲ್ಲದಕ್ಕೂ ಶಾಶ್ವತ ಪರಿಹಾರ. RJR Herbal Hospitals, 150+ years of service, 75+ branches.
ಪ್ರತಿದಿನಲ ದೇವರನ್ನ ಪುದರ್ಡೊಂಜಿ ರಂಗ ಪೂಜೆ ಉಂಡು ಐಡ್ದು ಬೊಕ್ಕದ ಮೂಜಿ ಪೂಜೆ ಭಕ್ತಿರ್ನಾಗಲ ಪುದರ್ ನಡಪುಂಡು ಐಟ್ ಕಡೇ ತಾನಿ ಒಂದು ನಮ್ಮ ಮಾರನೇ ಮೀಂದ ಮನ್ಪ ಮಹಾನವಮಿ ದಾನಿ ದೇವರನ್ನ ಒಂಜೇ ಪೂಜೆ ಅವು ಒಂಜೇ ಪೂಜೆ ಸಾಧಾರಣ 2 ಗಂಟೆ ಪುರ್ತು ಒಂದು 7 ಗಂಟೆಗೆ ಶುರುವಾನಂದ ಒರಂಬರೆ ಮುಟ್ಟಲ್ಲ ಪೂಜೆ ಕಂಟಿನ್ಯೂಸ್ ಓಲ್ಲ ಉಂತಂದೆ ಪೂಜೆ ನಡಪುಂಡು ಒಂಜೇ ಪೂಜೆ ಮಹಾರಂಗ ಪೂಜೆ ಅಂತ ಈಗ ಬುಧರು ಐಟ್ ಭಾರಿ ವಿಶೇಷವಾದ ಕಲಟಿರು ನಡಪುಂಡು ಆ ಪ್ರಕಾರ ಹೋದು ಈ ಪರ್ವಕಾಲಡು ಬರ್ಪಿನ ಮಾತು ಸದ್ಭಕ್ತರಿಗಲ ಆ ಕಟೀಲ್ ದೇವರು ಪೊರ್ಲುಡು ಅನುಗ್ರಹ ಮಲ್ಪಡು ಬಂಡದು ಎಂಗಳು ಅರ್ಚಕೇರನಾಗ್ಲು ಪ್ರಾರ್ಥನೆ ಮಲ್ಪ ಈ ಪೊರ್ತುಡು ಮಾತಿರ್ಲ ಪ್ರತಿಯೊಂದು ಸೇವೆಲ್ಲ ದೇವರಿಗೆ ವಿಶೇಷವಾಯಿನೇ ಖಾಲಿ ರಂಗಪೂಜೆ ಮಾತ್ರ ಅಂದತ್ತು ಬೇದ ಸೇವೆಲ್ಲ ಮಸ್ತ್ ವಿಶೇಷನೇ ಅವೇನು ಬರ್ತದೆ ದೇವರಿಗೆ ಏರೇರು ಕೊರಪೇರ ಆಗಲೇ ಖಂಡಿತವಾದ ಅನುಗ್ರಹ ಹಾಕೊಂಡು ಕಟೀಲ್ ಸಾಧಾರಣವಾದ ದೇವರನ್ನು ಒಂಜೇಲಕ್ಕೆ ಅಲಂಕಾರ ಮಲ್ಪಂದಿದ್ದ ಪದ್ಧತಿ ಎಂಗ್ಲ ರೀತಿನೇ ಹಿಡಿದಾರ ಸರಪಾಡಿನ ವಿಷಯ ಅದು ಪೂಪಾಡಿನ ವಿಷಯ ವ್ಯತ್ಯಾಸ ಬಾವು ಅಂಚೆ ಬಂದು ದೇವರ ಸ್ವರೂಪ ಒಂಜೆ ಐಟ್ ಅಲಂಕಾರ ವ್ಯತ್ಯಾಸ ಇದ್ದಿ ಅಂಡ ರಡ್ಡು ಅಲಂಕಾರ ನಡಪುಂಡು ಕಾಂಡೆ ಒಂಜಿ ಬೇತೇನೆ ಅಲಂಕಾರ ಆಪುಂಡು ಬಯ್ಯಟ್ಟು ಬೇತೇನೆ ಒಂಜಿ ಅಲಂಕಾರ ಆಪುಂಡು ಅಂಚ ದೇವರಿಗೆ ದಿನಕ್ಕೊಂಜಿ ಅಲಂಕಾರ ಅಂದಿದ್ದಿ ಅಂಡ ದಿನಕ್ಕೊಂಜಿ ದೇವರನ್ನ ಚಿಂತನೆ ಮಲ್ಪುಂಡು ಅಂತ ಕ್ರಮ ಉಂಡು ದಾದ ಬಣ್ಣದ ಅಂಡ ಸುರುತ ಪ್ರಥಮಂ ಶೈಲಪುತ್ರೀತಿ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಗಂಡೇತಿ ಕೂಷ್ಮಾಂಡೇತಿ ಚತುರ್ವಗಂ ಪಂಚಮಂ ಸ್ಕಂದಮಾದೇತಿ ಷಷ್ಠಂ ಕಾತ್ಯಾಯನೀಚಿತ ಸಪ್ತಮಂ ಕಾಲರಾತ್ರಿ ಚ ಅಷ್ಟಮಂ ಮಹಾಗೌರೀತಿ ನವಂ ಸಿದ್ಧದಾತ್ರೀತಿ ಬಂಡದು ಒಟ್ಟು 9 ದೇವರನ್ನ ಚಿತ್ರಣನ ನಂಗೆ ಸಪ್ತಸತಿ ಕೋರ್ಪುಂಡು ಆಯ್ತ ಪ್ರಕಾರವಾದ ದೇವರಿಗೆ ಪೂಜೆ ನಡಪುಂಡು ಅಂಚ ಬಂಡದು ಅವೇ ಅಲಂಕಾರ ಮಲ್ಪುನೊಂದಿದ್ದು ದೇವರಿಗೆ ಒಂಜೇಲಕ್ಕೆ ಅಲಂಕಾರ ಆಪುಂಡು ಈ ಪ್ರಕಾರವಾದ ದೇವರಿಗೆ ಒಂದು ಮಾತ ಕಡೆ ಇಟ್ಲ ಮಲ್ಪುನಂಜಿನ ಸಂಪ್ರದಾಯ ಐಡ್ದು ಬೊಕ್ಕ ಆಯುಧ ಪೂಜೆ ಈ ನವರಾತ್ರಿ ಪರ್ವಕಾಲಡು ಮಸ್ತ್ ವಿಶೇಷವಾಯಿನ ದಾದ ಬಣ್ಣಂದಾಂಡ ದುಂಬುದ ರಾಜರ್ನಾಗಲು ದಾದ ಮಲ್ದೊಂದಿತ್ತೇರು ಬಣ್ಣಂದಾಂಡ ರಾಜರ್ನಾಗಲು ದತ್ತು ನಮ್ಮ ಮಾತಲ್ಲಿ ಎಲ್ಲಾಗಲೂ ಮಲ್ಪೋಡು ಈ ಬರ್ತುಡು ಈ 1 ದಿನ ಈ ಐದು ಸುರುಕು ನಮ್ಮ ದಾದ ಮಲ್ಪೋಡು ಬಣ್ಣಂದಾಂಡ ಈ ನವರಾತ್ರಿ ದಾಯಿಗೆ ಬತ್ತಂಡು ನವರಾತ್ರಿದ ವಿಶೇಷತೆ ದಾದ ಅಂತ ತಿರಿಯೋನಡ ನವರಾತ್ರಿ ದಾದ ಬಣ್ಣಂದಾಂಡ ಲೋಕಡು ಮಹಿಷಾಸುರವನ್ಪಿನ ರಕ್ಕಸೆ ಭಾರೀ ಒಂದು ಉಪದ್ರ ಮಲ್ತೊಂದು ಮೆರೆಪೆ ಆಯನ ಕೆರ್ರೆಗೆ ಆವಂದೆ ಪೋನ ಕಾಲಡು ಮಾತೆಲ್ಲ ಸೇರಿದು ದೇವರನ್ನು ಪ್ರಾರ್ಥನೆ ಮಲ್ತದ್ದು ದೇವರ ಆಯನ ಕೆರ್ರೆ ಬಂದ್ಪೇರು ಆ ದೇವರು 1 ದಿನ ಮಹಿಷಾಸುರ ಲಡೈ ಮಲ್ತದ್ದು ಆಯನ 1ನೇ ದಿನ ತಾನಿ ಕೆರ್ಪೇರು ಆ ಕೆರ್ನೆಕ್ಕೋಸ್ಕರವಾದ ಆಯ್ನ ಆ ದೇವರನೊಟ್ಟು ಯುದ್ಧ ಮಲ್ಪರೆ ಪೋಯಿನಾಕುಲು ದಾದ ಮಲ್ಪೇರು ಬಣ್ಣಂದಾಂಡ ಆಯುಧ ಪೂಜೆ ಮಲ್ದೇರಿಗೆ ಎಂಗುಲು ಪತನ್ನ ಆಯುಧಡು ದೇವರು ಕೊಲ್ಲುದು ಆ ರಕ್ಕಸನ ಕೆರ್ಪುಲಾಕ ಎಂಗ್ಳಿಗೆ ಅನುಗ್ರಹ ಮಲ್ಪೋಡು ಬಂಡದು ಮಲ್ದೇರಿಗೆ ಒಂದು ವಡಿಕೆಡೆ ಬೈದಿನ ಕಥೆಯಿಂದ ಅಂಡಲ್ಲ ಇಟ್ಟು ಒಂದು ಎಡ್ಡೆ ಪಾತ್ರ ಉಂಟು ದಾದ ಬಣ್ಣಂದಾಂಡ ಮುಗ್ಲೆ ರಾಜರ್ನಾಗ್ಲಿಗೆ ವಿಶೇಷ ಎಂಜಿನ ಬಣ್ಣಂದಾಂಡ ಆಗ್ಲಿಗೆ ರಕ್ಷಣೆ ಮುಲ್ಪುನಂಚಿತ್ತನೇ ಒಂದು ಕಾರ್ಯ ಅಂಚ ಒಂದು ಯುದ್ಧಕ್ಕೂ ಪೋನಗಾಡು ಒಂದಕ್ಕೂ ಪೋನಗಾಡು ಆಯುಧಕ್ಕೂ ಪೂಜೆ ಮಲ್ತದ್ದು ಪೋನೊಂದಾಂಡ ಆ ಬರ್ಪಿನ ಶತ್ರುಗಳೇನಾಗ್ಲೇನು ಎಂಗ್ಲು ಪೂಜೆ ಮಲ್ದಿನ ದೇವ್ರು ಎಂಗ್ಲೇನು ಕಾತನ ಅನುಗ್ರಹ ಮಲ್ಪೇರು ಶತ್ರು ಸಂಹಾರ ಆಪುಣೋ ಬಂಡದು ಇನ್ನು ನವರಾತ್ರಿ ವಿಶೇಷವಾದ ಮಲ್ಪಡು ದೇವಣ್ಣ ದೇವರೇ ಆ ಯುದ್ಧ ಕಾಲಕ್ಕೆ ಪೋನಾಗ ದೇವತೆಯಲ್ಲಿ ನಾಲ್ಕಲೈನ್ ಮಂದಿರ ಒಂದಿನ ವಿಚಾರ ಅದಕ್ಕೋಸ್ಕರವಾದ ಈ ನವರಾತ್ರಿ ಆ ಆಯುಧ ಪೂಜೆ ವಿಶೇಷ ಕಟೀಲ್ ಆಯುಧ ಪೂಜೆ ಎಂಚ ಆಪಣ ಬಂಡಂದಾಂಡ ಮಸ್ತ್ ಇದು ಆಯುಧ ಪಂಡಿಗೆ ಖಾಲಿ ಕತ್ತಿ ಪಿಕ್ಕಾಸಂದು ಮಾತ್ರ ಅಂದಾತು ಆಯುಧ ಬಣ್ಣಂದಾಂಡ ಈಗ ಬರ್ತು ನಂಗೆ ಮಾತಲ್ಲ ಇನ್ನು ಸ್ವೀಕಾರ ಮಲ್ಪರೆಗೆ ಆಪು ಈ ಬರ್ತರು ಕೆಲವರು ಅಂಗಡಿ ಪೂಜೆ ಮಲ್ಪೇರು ಕೆಲವರು ಗಾಡಿ ಪೂಜೆ ಮಲ್ಪೇರು ಕೆಲವರು ಇಲ್ಲಡಿತ್ತಿನ ಅಕಲನ ಆಯುಧವು ಈ ರೈತರನ್ನ ಹಾಕಲು ಮತ್ತು ನಮ್ಮ ಕಂಡ ದಪ್ಪುನಗ ನೊಗದೀಪುನ್ ಆ ನೊಗಕ್ಕೂ ಮಾತ ಪೊರ್ಲುಡು ಕುಂಕುಮ ಮಂಜಲ್ ಮಾತ ದೀದು ಐಕ ಪುರ ಪೂಜೆ ಮಲ್ತದು ಇಲ್ಲಡಿತ್ತಿನ ಕತ್ತಿ ಪಿಕಾಸಲೇನು ಮಾತ ದೀದು ಪಂಡ ಆಗ್ಲಿಕ್ಕೆ ನುಪ್ಪು ಕೊರ್ಪಿನವು ಆ ನುಪ್ಪು ಕೊರ್ಪಿನಕ್ಕೆ ನಮ್ಮ ಆ ಪೊರ್ತುಡು ಅನುಗ್ರಹ ಮಲ್ತನಂದಾಂಡ ಪೊರ್ಲುಡು ಐಕ ಪೂಜೆ ಮಲ್ತನಂದಾಂಡ ನಂಗೆ ಬೋಡಾನಂಜಿತ್ತಿನ ಅನುಗ್ರಹ ಮಲ್ಪುಂಡು ಪಂಡದು ಆ ಒಂಜಿ ಸಂಕಲ್ಪಡು ಪೂಜೆಡು ಆ ಆಯುಧ ಪೂಜೆ ಮಲ್ಪುಂಡು ಕಟೀಲೆಲ್ಲ ಅಂಚಿನ ಸಂಪ್ರದಾಯ ಉಂಡು ಮೂಲ ಆಯುಧ ಪೂಜೆ ಅಂದು ಕತ್ತಿ ಪಿಕಾಸ ಮತ್ತು ಪೂಜೆ ಮಲ್ಪುನಂದು ಅಂದತ್ತು ನೀರೇ ಗಾಡಿ ಪೂಜೆ ಅಂಗಡಿ ಪೂಜೆ ಕೆಲವರು ಇಲ್ಲಡೆ ಪ್ರಸಾದ ಅಂತ ಪತಂಬೋಪೇರು ಮಸ್ತ್ ಜನ ಇದಕ್ಕೆ ಸನ್ನಿಧಾನಕ್ಕೆ ಬರ್ತದು ದೇವರಿಗೆ ಸೇವೆ ಮಲ್ಪಾದು ದೇವರ ಪ್ರಸಾದ ಪತಂಬೋದು ಇಲ್ಲಡೆ ಅಕ್ಕಲ್ನ ಆಯುಧ ಪೂಜೆದ ಕ್ರಮ ಅಂದಾದುಂಡು ಅವೇನು ಮಲ್ಪೇರು ಆ ಪ್ರಕಾರವಾದ ಮಲ್ಪುಣೋದು ಬೊಕ್ಕ ವಿಜಯದಶಮಿ ದಾನಿ ದೇವರಿಗೆ ರಡ್ಡ ಅಲಂಕಾರ ಅಜ್ಜಿ ಒಂಜೆ ಅಲಂಕಾರ ಕುಲ್ಯಕಾಂಡೆ ಬೇಗ ದೇವರಿಗೆ ಪೂಜೆ ಉಂಡು ಆ ದಿನ ದಾನಿ ಭಾರಿ ಗೌಜಿ ಸಂಭ್ರಮಾಚರಣೆ ಮಾತೆರೆಲ್ಲ ಮೂಲ ಮಸ್ತ್ ಸಾಂಸ್ಕೃತಿಕ ಕಾರ್ಯಕ್ರಮ ನವರಾತ್ರಿ 1 ದಿನಟ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಉಂಡು ಅಂಡ ವಿಜಯದಶಮಿ ದಾನಿ ಭಾರಿ ವಿಶೇಷವಾದ ಸಾಂಸ್ಕೃತಿಕ ಕಾರ್ಯಕ್ರಮ ಉಂಡು ನಮ್ಮ ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆದಾಕಲು ವಿಜಯದಶಮಿ ದಿನ ಭಾರಿ ವಿಶೇಷವಾದ ಆಚರಣೆ ಮಲ್ಪೋಡು ದಯಾಪಣ್ಣಂದಾಂಡ ಒಂಜಿ
ಆ ದೇವರು ಮಹಿಷಾಸುರನ್ನು ಕೆರೆದು ಲೋಕಗೂ ಧರ್ಮ ಕುರಿಯರವನ್ನ ಮಿನಂಜಿನ ಭಾರಿ ಸಂತೋಷದ ವಿಚಾರ. ಉಡಂಜಿದಾದ ಬಣ್ಣದ ಅಂಡ ಮಧ್ವಾಚಾರ್ಯರನ್ನ ಒಂಜಿ ನಮ್ಮ ಜಯಂತಿದ ಆನೆ ದಿನ ಮಧ್ವಾಚಾರ್ಯರು ನಮ್ಮ ಇಡೀ ಒಂಜಿ ಇದ್ದದ ಈ ಒಂದು ಉಡುಪಿದ ಅವಡು ಕಿಸದೇರ ನಾಡು ಅಥವಾ ನಂಗೊಂಜಿ ಮಾತು ಸಂಪ್ರದಾಯ ಮಾಧ್ವ ಒಂಜಿ ಮತದಾದುಂಡು ಲೋಕಡು ಸುಮಾರು ಮತ ಇಪ್ಪರೆ ಬಾಪು ಈ ಆಸುಬಾಸುಡು ಹೆಚ್ಚಾದ ಜನಕಲು ಮಲ್ಪುನು ಬಣ್ಣದ ಅಂಡ ಮಧ್ವ ಸಂಪ್ರದಾಯ ಐದು ಬೊಕ್ಕದ ಸುಮಾರು ಮತಕುಲ್ಲುಂಡು. ಆ ಮಧ್ವಾಚಾರ್ಯರು ಆ ವಿಜಯೇಶ್ವದಾನಿ ಪುಡುದೇರವನ್ನು ವಿನಿಂಚಿನ ಭಾರಿ ಒಂದು ಎಡ್ಡೆ ವಿಷಯ ಆರೇನು ನೆನೆಪಡು ಅಂಚಿನ ಒಂದು ವಿಷಯದ ಒಂದು ವಿಶೇಷವಾದ ದ್ಯಾಪಣ್ಣಂದಾಂಡ ಕಟೀಲು ದೇವಸ್ಥಾನ ಮಾಧ್ವ ಸಂಪ್ರದಾಯ ನಡಪು ನಡೆದಾರೆ. ಆ ಮಧ್ವಾಚಾರ್ಯರನ್ನ ಈ ಸ್ಮರಣೆ ಚಿಂತನೆ ಭಾರಿ ವಿಶೇಷವಾದ ಕಟೀಲು ದೇವಸ್ಥಾನ ನಡಪುಣ ಒಂದು ವಿಚಾರ ಹಿಡಿದಾರ. ಆ ವಿಜಯೇಶ್ವದಾನಿಲ್ಲ ದೇವರಿಗೆ ವಿಶೇಷವಾದ ಸೇವೆ ಬಂದಿದ್ದ ಮಾತ ವ್ಯವಸ್ಥೆ ಎಲ್ಲ ಕಟೀಲು ದೇವಸ್ಥಾನಡು ಉಂಡು ಹಿಡಿದಾರದ ಬರ್ಪಿನ ಒಂದು ಭಕ್ತರನ್ನ ಹಾಕಲ್ಲ ಆ ದೇವರು ದಾದಮಾದ ಸೇವೆ ಪತಂ ಬರ್ಪೇರ ಆಗ್ಲಿಕ್ಕೆ ಪೂರ ದೇವರ ಅನುಗ್ರಹ ಮಲ್ಪಡು ಬಂಡದು ಈ ಬರ್ತದೆ ಎಂಕುಲು ಪ್ರಾರ್ಥನೆ ಬಂದದ್ದು ದೇವರ ನಟ್ಟು ಮಾಯಡು ಆಸರೆಯಾದು ಕಣ್ಣಿಡ ಕಣ್ಣಂದೀದು ಕಾತರು ಅಪ್ಪೈರು ಆದಿ ಅಂತ್ಯ ಈರೇ ಅಮ್ಮ ಕಟೀಲೇಶ್ವರಿಯೇ. ಕಟೀಲು ಕ್ಷೇತ್ರದ ದೈನಂದಿನ ಪೂಜೆ ವ್ಯವಸ್ಥೆ ಕೂಡ ಬಹಳ ಶಿಸ್ತುಬದ್ಧವಾಗಿ ನಡೆಯುತ್ತದೆ. ಆಸರಣರ ವಂಶಸ್ಥರು ಪರಂಪರಾಗತವಾಗಿ ದೇವಿಯ ಸೇವೆಯನ್ನು ಪೂಜೆಯನ್ನು ಮಾಡಿಕೊಂಡು ಬಂದಿರುವಂಥದ್ದು ಕಟೀಲಿನ ಬಹಳ ವಿಶಿಷ್ಟವಾದಂಥ ಒಂದು ಪದ್ಧತಿ. ಇದೀಗ ಆಸರಣರ ವಂಶವಾಹಿನಿ ಬೆಳೆದಿದೆ, ಬೇರೆ ಬೇರೆ ವಿಭಾಗದವರಿದ್ದಾರೆ. ಎಲ್ಲರಿಗೂ ಕೂಡ ದೇವರ ಪೂಜೆ ಒಂದು ಅವಕಾಶವನ್ನು ಒಂದು ರೀತಿಯಲ್ಲಿ ಸರದಿಯ ಪ್ರಕಾರದಲ್ಲಿ ಮಾಡಿಕೊಂಡು ಬರ್ತಾ ಇರುವಂಥದ್ದು ಇಲ್ಲಿ ನಮಗೆ ಕಾಣ್ತಾ ಇರುವಂಥದ್ದು. ಈಗ ನಿತ್ಯ ಪೂಜೆ ಇರ್ಬೋದು, ವಿಶೇಷ ಉತ್ಸವಗಳಲ್ಲಿ ನಡೆಯುವಂಥ ಪೂಜೆ ಇರ್ಬೋದು. ಇದರ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಡುವಂಥ ಅಗತ್ಯ ಕೂಡ ಇದೆ. ಆ ಕಾರಣಕ್ಕೆ ನಾವು ವಿವರಗಳನ್ನು ಕೊಡಬೇಕು ಅಂತ ಹೇಳಿ ಕಟೀಲು ಕ್ಷೇತ್ರದ ಪ್ರಧಾನ ಅರ್ಚಕರು ಮತ್ತು ಆನುವಂಶಿಕ ಮುಕ್ತೇಶ್ವರರಾಗಿರ್ತಕ್ಕಂಥ ವೇದಮೂರ್ತಿ ಅನಂತ ಪದ್ಮನಾಭ ಆಚರಣರ ಅವರನ್ನು ಕೇಳಿಕೊಂಡಿದ್ದೇವೆ. ನಮ್ಮ ಜೊತೆ ಅವರಿದ್ದಾರೆ, ಅವರಿಗೆ ಮಾತಾಡೋಣ. ಅಣ್ಣರೇ ನಮಸ್ತೆ. ನಮಸ್ತೆ. ಈಗ ಈ ಕಟೀಲು ಕ್ಷೇತ್ರದಲ್ಲಿ ಹಿರಿಯರ ಕಾಲದಿಂದಲೂ ಕೂಡ ನೀವೆಲ್ಲ ಇದ್ದವರು, ಆಮೇಲೆ ಮೊದಲು ಅವರಿಗೆಲ್ಲ ಸಹಾಯಕರಾಗಿದ್ದವರು. ಈಗ ಕ್ಷೇತ್ರದ ಒಂದು ಪೂಜೆಯ ಜವಾಬ್ದಾರಿಯನ್ನೇ ನೀವೆಲ್ಲ ವಹಿಸಿಕೊಂಡಿದ್ದೀರಿ, ನಿಮ್ಮ ಸಹೋದರರು ನೀವೆಲ್ಲ ಸೇರಿಕೊಂಡು. ಈಗ ಇಲ್ಲಿ ನಡೆಯುವಂತಹ ದೈನಂದಿನ ಪೂಜೆಯ ಬಗ್ಗೆ ಒಂದಷ್ಟು ಮಾಹಿತಿಗಳು ನಮ್ಮ ವೀಕ್ಷಕರಿಗೆ ಕೊಡ್ಬೋದಾ? ಕಟೀಲು ದುರ್ಗಾ ಪರಮೇಶ್ವರಿ ತಾಯಿಯ ಪೂಜೆ ಅನ್ನೋದೇ ಅದೊಂದು ಜಾತ್ರೆ ಇದ್ದಾಗೆ, ಹೌದು, ನಿತ್ಯ ಜಾತ್ರೆ ಇದ್ದಾಗೆ. ಅಷ್ಟು ಶಿಸ್ತುಬದ್ಧವಾಗಿ ಏನು ನಡೆಯಲಿಕ್ಕಿದೋ ಅದನ್ನು ತಾಯಿ ನಡೆಸ್ತಾ ಇದ್ದಾರೆ ನಮ್ಮ ಕೈಯಿಂದ. ನಾವು 24 ಗಂಟೆಯೂ ಯಾರಾದರೂ ಒಬ್ಬರು ದೇವಸ್ಥಾನದಲ್ಲಿ ನಾವು ಇರ್ತೇವೆ. ರಾತ್ರಿಯಲ್ಲಿಯೂ ದೇವಸ್ಥಾನದಲ್ಲೇ ಮಲಗೋದು. ಯಾಕೆಂದರೆ ಬೆಳಿಗ್ಗೆ 2:30 ಗಂಟೆಗೆ ನಮ್ಮ ದೇವರ ಅಭಿಷೇಕಾದಿಗಳು, ನಿರ್ಮಾಲ್ಯ ಅಭಿಷೇಕಾದಿಗಳೆಲ್ಲ ಆರಂಭ ಆಗುತ್ತದೆ. ಆವತ್ತಿಗೆ ಸ್ನಾನ ಮಾಡಿ ಶ್ರೀಗೆ ನಿರ್ಮಾಲ್ಯ ವಿಸರ್ಜನೆ ಮಾಡಿ, ನಿರ್ಮಾಲ್ಯ ವಿಸರ್ಜನೆ ಆಗಿ ಇಷ್ಟು ಕೊಡದ ನೀರನ್ನು ದೇವರಿಗೆ ಅಭಿಷೇಕ ಮಾಡಬೇಕು ಅಂತ ನಿಯಮ ಉಂಟು. ಅಷ್ಟನ್ನು ಬೆಳಗಿನ ನಿರ್ಮಾಲ್ಯ ವಿಸರ್ಜನೆಗೆ ಪೂಜೆಗೆ ಅದು ಸಮಯ ಎಷ್ಟೊತ್ತಿಗೆ? ಅದು ಸಮಯ 2:30ಗೆ ಸ್ನಾನ ಮಾಡ್ತೇವೆ. ಆಮೇಲೆ ಅಲಂಕಾರ ಎಲ್ಲ ತೆಗಿತೇವೆ. ತೆಗೆದ ಮೇಲೆ ಅಭಿಷೇಕ ಆರಂಭ ಆಗ್ತದೆ. ಆರಂಭ ಆಗಿ ಹಾಗೆ ಅದಾದ ನಂತರ ಇದು ನಿರ್ಮಾಲ್ಯ ಪೂಜೆ ಆಗ್ತದೆ. ಪೂಜೆ ಆದ ನಂತರ ದೇವರದ್ದು ಒಂದೊಂದೇ ಉಷಕ್ಕಾಲ ಪೂಜೆ, ಉದ್ವರ್ತನ ಪೂಜೆ, ಮಧುವರ್ಕ ಪೂಜೆ, ಪಂಚಾಮೃತ ಪೂಜೆ. ಆಮೇಲೆ ದೇವರಿಗೆ ನಿತ್ಯ 9 ನವಕ ಕಲಶವನ್ನು, ಶುದ್ಧಿ ಕಲಶವನ್ನು ಮಾಡಲಿಕ್ಕಿದೆ, ನಿತ್ಯ ಮಾಡಲಿಕ್ಕುಂಟು. ಅದು ಕಲಶ ಮಾಡಿ ಆಮೇಲೆ ದೇವರಿಗೆ ಕಲಶಾಭಿಷೇಕ ಮಾಡುತ್ತೇವೆ. ಇಷ್ಟೆಲ್ಲ ಬೇರೆ ಬೇರೆ ಅಭಿಷೇಕಾದಿಗಳೆಲ್ಲ ಅದರ ಅಭಿಷೇಕದ್ದು ಪೂಜೆಗಳು, ಉಷಕ್ಕಾಲ ಪೂಜೆ, ಉದ್ವರ್ತನ ಪೂಜೆ, ಮಧುವರ್ಕ ಪೂಜೆ, ಪಂಚಾಮೃತ ಪೂಜೆ, ಅವೇ ಕಲಶಾಭಿಷೇಕ ಆದಮೇಲೆ ಆಮೇಲೆ ಅಲಂಕಾರಕ್ಕೆ ದೇವರಿಗೆ ಬಾಗಿಲು ಹಾಕೋದು.
ಏತನ್ಮಧ್ಯೆ ನಡುವಿನಲ್ಲಿ ಗಣಪತಿ ದೇವರ ಅಭಿಷೇಕ ಪೂಜೆ ಹಾಗೆ ಶಾಸ್ತಾರನದ್ದು ಅಭಿಷೇಕ ಪೂಜೆ ನಡೆಯಲ್ಪಡುತ್ತದೆ. ಈ ಹೆಲೆಂಗ ಫಂಕ್ಷನ್ಗೆ ಪೋಯಾರುಂಡು. ಅಮ್ಮ ಗೋಜು ಪೂರಾರ್ನ ಕಾಂಜಿವರಂ ಪರತು ಸೀರೆಲೆ ಉಂಡು ಅತ್ ನಿನ್ನೂರ ದಾಯಗ ದೀತಿನಿಂದ ಬೋಡೆ ನನ್ ಒಂಜಯ ದಕ್ಕುವೆ ಇಜಿನ ಏರೆಗಂಡ್ಲ ಕೊರ್ಪೆ ಎಂಕಿತ್ತು ನಿದ್ರೆಲ್ಲ ಬರ್ತು ಯಾನಿ ಜೆಪ್ಪುವೆ ಎಲ್ಲ ನಿನ್ ಪೂರ ಏರೆಗಂಡ್ಲ ಕೊರ್ಜಿ ಇಜಿನ ದಕ್ಕುವೆ. ಬಾಲ ಪರಸೀರೆನ್ ದಕ್ಕೊಚ್ಚಿ ಬಾಲ ಪರಸೀರೆನ್ ಮಾರಣ ಕಾಸ್ತಿಕ್ಕೊಂಡು ಬಾಲ ಅಂದ ಮುಲ್ಪ ಗುರುಜಿ ಕಂಕನಾಡಿದ ಆಲ್ಫಾ ಸೆಂಟರ್ ಸ್ವಲ್ಪ ಪಾರಿ ಸಿಲ್ಕ್ ಸೆಂಟರ್ ಪರತ್ ಕಾಂಜೀವರಂ ಸಾರಿಕೊಂಡ ಕಾಸ್ತಿಕ್ಕೊಂಡು ಬಾಲ ಪರಸೀರೆನ್ 11 ಅಡಿಗೆ ಗೋಲೆ ಬಾಲ ಅಂದ ಗುರುಜಿ ಸೀರೆನ 11 ಪೋದು ಅಡೆಗು ಕೊಡ್ದಾಯ್ಬುಕ್ಕ ರಡ್ಡು ಟೈಪ್ ಡಾಕು ಚೆಕ್ ಮಾಡ್ತೀರಿ. ಒಂಜಿ ಕಲ್ಲನ ಸೀರೆಗೆ ರಬ್ ಮಲ್ತದು ಐಟು ವೈಟ್ ಕಲರ್ ಬತ್ತಂಡ ಆ ಸೀರೆ ಸೆಲೆಕ್ಟ್ ಮಾಡ್ತೀರಿ. ಒಂಜಿ ವೇಳೆ ಅವು ರೆಡ್ ಕಲರ್ ಬತ್ತಂಡ ಆ ಸೀರೆ ರಿಜೆಕ್ಟ್ ಆಪು. ನೆಕ್ಸ್ಟ್ ಆಸಿಡ್ ಟೆಸ್ಟ್. ಆಸಿಡ್ ಟೆಸ್ಟ್ ಎಂಚ ಪನ್ನಗ ಸೀರೆಗಾಕಲು ಆಸಿಡ್ ಮೈಪುನಗ ಅವು ಕಪ್ಪು ಕಲರ್ ಬತ್ತಂಡ ಅವು ಸೀರೆ ಸೆಲೆಕ್ಟ್ ಆಪುನು ಬೊಕೈಕ್ ಜಾಸ್ತಿ ಕಾಸು ಕೊಡ್ಪೇರು. ಒಂಜಿ ವೇಳೆ ಮಿಕ್ಸ್ಡ್ ಕಲರ್ ಬತ್ತಂಡ ಆ ಸೀರೆಗೆ ಕಮ್ಮಿ ಕಾಸು ಕೊಡ್ಪೇರು. ಇಂಚ ಚೆಕ್ ಮಲ್ಪುನ ಪ್ರಾಸೆಸ್. ಥ್ಯಾಂಕ್ ಯು. ನಿಖಿಲ ಪರತ್ ಕಾಂಜೀವರಂ ಸಾರಿಕನಲ್ಲಿ ಕ್ಯಾಶ್ ಬೇಕಂದು. ಖುಷಿಯ ನಡುವೆ ಈ ಒತ್ತಡದ ಜೀವನ ದಣಿವು ಆಯಾಸದಿಂದ ಬಳಲುವಂತೆ ಮಾಡುತ್ತೆ. ಆಯಾಸ ಆಗ್ತಾ ಇದೆಯಾ, ಬಾಯಾರಿಕೆ ಆಗ್ತಾ ಇದೆಯಾ, ಈ ಎಲ್ಲದಕ್ಕೂ ಹೇಳಿ ಗುಡ್ ಬೈ. ಯಾಕಂದ್ರೆ ಇದೀಗ ಇಡೀ ದಿನ ಬಾಯಾರಿಕೆಯಿಂದ ರಿಫ್ರೆಶ್ ಆಗಲು ಬಬಲ್ಸ್ ಕುಡೀರಿ. ಬಬಲ್ಸ್ ಕುಡೀರಿ, ಫ್ರೆಶ್ ಆಗಿರಿ. ಬಬಲ್ಸ್, a splash of happiness. Be Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. Be Devdas Ganpati Pai Enterprises. Near New Chitra Talkies, Mangalore. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru. ಹೀಗೆ ಆಗಿ ದೇವರ ಈ ಅಭಿಷೇಕಾದಿಗಳೆಲ್ಲ ಆಗಿ ಅಲಂಕಾರಕ್ಕೆ
ನಾವು ಕೂತ್ಕೊಳ್ತೇವೆ. ಆ ಅಲಂಕಾರ ಎಲ್ಲ ಆಗುವಾಗ ಸಾಮಾನ್ಯ 5:30. ಕೆಲವು ಸಲ ದೇವರಿಗೆ ಅತ್ಯಂತ ಪ್ರೀತಿದಾಯಕವಾದದ್ದು ಎಳ್ನೀರು. ಕಡಿಮೆ ಅಂದರೂ ದಿವಸಕ್ಕೆ 200ರಿಂದ 300ರಷ್ಟು ಇರ್ತದೆ ಅಭಿಷೇಕ ಮಾಡಲಿಕ್ಕೆ. ಶುಕ್ರವಾರ ಸಾಮಾನ್ಯ 4,000ದಷ್ಟು ಎಳ್ನೀರು ಬರ್ತದೆ. ಅದನ್ನು ಮರುದಿವಸ ಶನಿವಾರದ ದಿವಸ ಅದನ್ನು ನಾವು ಅಭಿಷೇಕ ಮಾಡ್ತೇವೆ. ಇದರಲ್ಲಿ ಮಂಗಳವಾರ ಮತ್ತು ಆದಿತ್ಯವಾರ ಹೆಚ್ಚು ಬರ್ತದೆ. ಅಂದರೆ ಒಟ್ಟಿಗೆ ಮೊತ್ತದಲ್ಲಿ 6,000ರಿಂದ 7,000 ಎಳ್ನೀರು ದೇವರಿಗೆ ಒಂದು ವಾರದಲ್ಲಿ ಅಭಿಷೇಕ ಆಗ್ತದೆ. ಹೀಗೆ ದೇವರಿಗೆ ಅತ್ಯಂತ ಪ್ರೀತಿದಾಯಕವಾದ ಎಳ್ನೀರು ಅಭಿಷೇಕ. ಹಾಗೆ ಅದನ್ನೆಲ್ಲ ಬೆಳಿಗ್ಗೆ ಪೂರೈಸ್ತೇವೆ. ಪೂರೈಸಿ ಭಕ್ತರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಹಿಂದೆಲ್ಲ ಮಧ್ಯಾಹ್ನದ ಹೊತ್ತಿಗೆ ನಡೀತಾ ಇದ್ದದ್ದು ಅತ್ಯಂತ ಹಿಂದೆ ಎಲ್ಲ. ಸಾಮಾನ್ಯ ಒಂದು ಬೆಳಿಗ್ಗೆ ಒಂದು 9:30 10 ಗಂಟೆ ಆರಂಭ ಆದರೆ ಮಧ್ಯಾಹ್ನ 1 ಗಂಟೆ 2 ಗಂಟೆವರೆಗೆ ಪೂಜೆ ನಡೀತಾ ಇತ್ತು. ಅದನ್ನು ಈಗ ನಾವೆಲ್ಲ ಭಕ್ತರ ಒತ್ತಡಕ್ಕೆ ಸಂಬಂಧಿಸಿ ಮತ್ತು ಭಕ್ತರು ಬರಲಿಕ್ಕೆ ಶುರು ಆಗುವುದು ಬೆಳಿಗ್ಗೆ 5:30 ನಂತರ ಆದ ಕಾರಣ ಅಷ್ಟರೊಳಗೆ ನಾವು ಅಲಂಕಾರವನ್ನು ಮುಗಿಸಿ ನಾವು ಹೊರಗೆ ಭಕ್ತರಿಗೆ ಆಗ ಅಡ್ಡಿ ಯಾವುದೇ ಆಗುವುದಿಲ್ಲ. ಹಾಗೆ ಬೆಳಿಗ್ಗಿನ ಪೂಜೆಯನ್ನು ಮುಗೀತದೆ. ಆಮೇಲೆ ನಮ್ಮ ರಕ್ತೇಶ್ವರಿ ಸನ್ನಿಧಾನದ ಹತ್ತಿರವೇ ಅಲ್ಲಿ ತಾಯಿ ಕೂತುಕೊಂಡು ಯಕ್ಷಗಾನ ನೋಡ್ತಾಳೆ ಅನ್ನೋತಕ್ಕ ಪ್ರತೀಕದ ಒಂದು ಕಲ್ಲಿದೆ. ಅದಕ್ಕೆ ಈಗ ಒಂದು ಪೀಠ ಮಾಡಿದ್ದೇವೆ. ಅದಕ್ಕೆ ಅಡಿಯಲ್ಲಿ ಕಲ್ಲಿತ್ತದು, ಅದರ ಮೇಲೆ ಪೀಠ ಮಾಡಿ ಚೆಂದ ಮಾಡಿದ್ದೇವೆ ಅಷ್ಟೇ. ಹಾಗೆ ತಾಯಿ ಯಕ್ಷಗಾನ ಆ ಜಾಗದಲ್ಲಿ ಕೂತುಕೊಂಡು ನೋಡ್ತಾಳೆ ಅಂತ ರಕ್ತೇಶ್ವರಿ ಸನ್ನಿಧಾನದ ಹತ್ತಿರ ಇದೆ ಅದು. ಅದರ ನಂತರ ಆ ತಾಯಿ ಅಲ್ಲಿ ತೆಂಗಿನಕಾಯಿ ಹೊಡಿಲಿಕ್ಕಿದೆ. ಅದರ ನಂತರ ನಮ್ಮ ನಾಗದೇವರು ಒಳಗಿನೊಂದು ನಾಗದೇವರಿದ್ದಾರೆ, ಹೊರಗೊಂದು ನಾಗದೇವರಿದ್ದಾರೆ. ಅದಕ್ಕೆ ಅಭಿಷೇಕ ಆಗಲಿಕ್ಕೆ ಉಂಟು. ಅದು ಅಭಿಷೇಕ ಆದ ನಂತರ ಇದರಲ್ಲಿ ಬ್ರಹ್ಮರ ಗುಡಿ ಅಂತ ಉಂಟು. ಅಲ್ಲಿ ಹೋಗಿ ಬ್ರಹ್ಮರ ಗುಡಿ ಅಂದರೆ ಒಂದು ಹಿಂದೆ ಒಬ್ಬರು ಬಹಳಷ್ಟು ನಿಷ್ಠಾವಂತರಾಗಿರತಕ್ಕಂತಹ ಕಟೀಲಿನ ಪರಮಭಕ್ತರಾಗಿರತಕ್ಕಂತಹ ಅವರು ಹೊಳೆಯಲ್ಲಿ ಜಪ ಮಾಡ್ತಾ ಇರುವಾಗ ಒಮ್ಮೆಲೆ ಧನುರ್ಮಾಸ ಸಂದರ್ಭದಲ್ಲಿ ಒಂದು ನೆರೆ ಬಂತು. ನೆರೆಯಲ್ಲಿ ಅವರು ಕೊಚ್ಚಿ ಹೋಗಿದ್ದರು. ಅವರದ ಆತ್ಮ ಅಲ್ಲೇ ಇತ್ತು. ಅದು ನಮಗೆ ಪ್ರಶ್ನೆಯಲ್ಲೆಲ್ಲ ಕಂಡ ಕಾರಣ ಅವರನ್ನು ಸಂಕಲ್ಪಿಸಬೇಕು ಅಲ್ಲಿ ಅಂತ ಹೇಳಿಕೊಂಡು ಅಲ್ಲಿಗೆ ಅವರಿಗೆ ಗರ್ಭಗುಡಿ ಮಾಡಿ ಅದು ಬ್ರಹ್ಮರ ಗುಡಿ ಇಂಥದಕ್ಕೆ. ಅಲ್ಲಿ ವಿಶೇಷ ಏನು ಅಂತ ಕೇಳಿದರೆ ಬ್ರಹ್ಮರ ಗುಡಿಗೆ ಅಲ್ಲಿ ನೀವು ನಿಮ್ಮದು ಏನಾದರೂ ಸೊತ್ತು ಕದ್ದು ಇದು ಹೋಯಿತು ಅಥವಾ ಎಲ್ಲಿಯಾದರೂ ನಿಮಗೆ ಗೊತ್ತಿಲ್ಲದೆ ಎಲ್ಲಾದರೂ ಇದ್ದರೆ ಅಂತಾದರೆ ಅಲ್ಲಿ ಪ್ರಾರ್ಥನೆ ಮಾಡಿದರೆ ಅಥವಾ ಅಲ್ಲಿ ಭೋಗ ಸೇವೆ ಅಂತ ಕೊಟ್ಟರೆ ಅಲ್ಲಿ ಸಿಗುವಂತಹ ಒಂದು ಲಕ್ಷಣಗಳೆಲ್ಲ ಪೂರ್ಣ ಇಷ್ಟವರೆಗೂ ಅನುಭವವಾಗಿ ಉಂಟು. ರಕ್ತೇಶ್ವರಿಯ ನಮ್ಮ ಕಟೀಲಿದೆ ರಕ್ತೇಶ್ವರಿಗೆ ತುಂಬ ತೆಂಗಿನಕಾಯಿ ಸೇವೆ. ಅದನ್ನು ತಂದು ಭಕ್ತರು ದಿನಕ್ಕೆ ಒಂದು ಕಡಿಮೆಯಲ್ಲಿ ಒಂದು 100-200 ತೆಂಗಿನಕಾಯಿಯಷ್ಟು ದೇವರಿಗೆ ಬರ್ತದೆ. ಸಂಕ್ರಾಂತಿ ದಿವಸ ಬಹಳಷ್ಟು ಬರ್ತದೆ. ಸಂಕ್ರಾಂತಿ ದಿವಸ ಸಾಮಾನ್ಯ 700 ತೆಂಗಿನಕಾಯಿಯಷ್ಟು ಬರ್ತದೆ. ಶುಕ್ರವಾರ ಎಲ್ಲ ಒಂದು 400 ಅಷ್ಟು ಶುಕ್ರವಾರ ಬರ್ತದೆ. ಹೀಗೆ ರಕ್ತೇಶ್ವರಿಗೆ ತೆಂಗಿನಕಾಯಿ ವಿಶೇಷ. ಮತ್ತು ಪ್ರತಿ ಚಾಮುಂಡಿಗೆ ವಾರಕ್ಕೊಮ್ಮೆ ಹೋಗುವುದು. ವಾರಕ್ಕೊಮ್ಮೆ ಹೋಗಿ ಚಾಮುಂಡಿ ಮತ್ತು ಧೂಮಾವತಿ 2 ಸಾನ್ನಿಧ್ಯ ಉಂಟು. ಮೇಲೆ ನಮ್ಮ ಜೂನಿಯರ್ ಕಾಲೇಜ್ ಹತ್ತಿರ ಉಂಟದು ಆ ಸಾನ್ನಿಧ್ಯ. ಅಲ್ಲಿಗೆ ವಾರಕ್ಕೊಮ್ಮೆ ಹೋಗಿ ದೇವರಿಗೆ ತೆಂಗಿನಕಾಯಿ ಹೊಡೆಯತಕ್ಕಂತಹ ಒಂದು ಇದುಂಟು. ಅದಕ್ಕೆ ಪರ್ವಕಾಲ ಯಾವಾಗ ಅಂತ ಕೇಳಿದರೆ ವಾರ್ಷಿಕವಾಗಿ ವೃಷಭ ಮಾಸದ ಸಂಕ್ರಾಂತಿ ದಿವಸ ಅದರ ಪರ್ವಕಾಲ. ಮತ್ತು ರಕ್ತೇಶ್ವರಿಗೆ ಪರ್ವಕಾಲ ಯಾವಾಗ ಅಂದರೆ ಪ್ರತಿ ಸಂಕ್ರಾಂತಿಗೆ ರಕ್ತೇಶ್ವರಿಗೆ ವಿಶೇಷವಾದಂಥ ಇದೆಲ್ಲ ಸಮರ್ಪಣೆ ಎಲ್ಲ ಮಾಡಿ ನೇಮೋತ್ಸವ ಏನಾದರೂ ಆಗುದುಂಟು? ಏನಿಲ್ಲ, ಇಲ್ಲ. ಇಲ್ಲಿ ಯಾರಿಗೂ ನೇಮೋತ್ಸವ ಅಂತ ಏನಿಲ್ಲ. ಇಲ್ಲಿ ಆ ಧೂಮಾವತಿಗೆ ಸಾಂಕಲ್ಪಿಕವಾಗಿ ಮೇಲಿನ ಧೂಮಾವತಿಗೆ ಸಾಂಕಲ್ಪಿಕವಾಗಿ ನಮ್ಮ ಮೊಸರು ಕುಡಿಕೆಯ ಸಂದರ್ಭದಲ್ಲಿ ಒಂದು ಸಾಂಪ್ರದಾಯಿಕಬದ್ಧವಾದಂತಹ ಕೋಲದ ಕುಣಿತವನ್ನೆಲ್ಲ ನಾವು ಮಾಡುತ್ತೇವೆ. ಅದರಲ್ಲಿ ಬಂಟ ಇರ್ತಾನೆ, ಧೂಮಾವತಿ ಇರ್ತಾಳೆ, ಮತ್ತು ಪರಿವಾರ ಇದೆಲ್ಲ ನಾವೊಂದು ಇದು ಅಂದರೆ ಭಂಡಾರವನ್ನು ತೆಗೆದುಕೊಂಡ
ಕೊಂಡು ಹೋದ ಹಾಗೆ ಮಾಡಿ, ಆಮೇಲೆ ಒಂದು ಸಾಂಪ್ರದಾಯಿಕದ ಕೋಲದ ಒಂದು ಕುಣಿತ ಮಾಡಿ, ಅದು ಹಿಂದಿನವರು ಸಹ ಅದು ಇದು ನಿಮಗೆ ಬೇರೆ ಕೋಲ ಅಂತ ನಾವು ಮಾಡೋದಿಲ್ಲ, ನಾವು ಇದೇ ನಿಮಗೆ ಕೋಲ ಅಂತ ಆ ರೀತಿಯ ಸಂಕಲ್ಪದಲ್ಲಿ ಇವತ್ತಿಗೂ ಕೃಷ್ಣಾಷ್ಟಮಿಯ ಇದು ದ್ವಾದಶಿ ದಿವಸ ಮೊಸರು ಕುಡಿಕೆ ದಿವಸ ನಡೆಯಲ್ಪಡ್ತದೆ. ಹಾಗೆ ಈ ಎಲ್ಲ ಸಾನ್ನಿಧ್ಯಗಳಿಗೆಲ್ಲ ನಡೆಯಲ್ಪಡುತ್ತದೆ. ಮತ್ತು ನಿತ್ಯವೂ ನಮ್ಮ ಮೂಲ ಸ್ಥಾನ ಇದೆ ಭ್ರಾಮರಿ ವನ. ಅರುಣಾಸುರನ ಸಂಹಾರ ಮಾಡಲಿಕ್ಕೆ ದೇವರು ಆವಿರ್ಭಾವ ಆದಂತಹ ಒಂದು ಅಲ್ಲಿ ಹೌದು ಮೂಲ ಕುದುರೋದು, ಅಲ್ಲಿ ಮೂಲ ಸ್ಥಾನ ಅದು. ಅಲ್ಲಿ ನಿತ್ಯ ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು ಪೂಜೆ ಆಗಲಿಕ್ಕೆ ಹೌದೌದು. ನಾವು ಯಾರಾದರೂ ಹೋಗಿ ನಾವೇ ಮಾಡೋದು. ಯಾವುದೇ ದೈವಗಳಿಗಾಗಲಿ ಎಲ್ಲಕ್ಕೂ ನಾವು ಬಿಟ್ಟು ಮತ್ತೊಬ್ಬರು ಮಾಡಬಹುದು ಇದೇ ಇಲ್ಲ. ಅಲ್ಲಿ ವಿಗ್ರಹ ಉಂಟಾ? ವಿಗ್ರಹ ಲಿಂಗ ಸ್ವರೂಪ. ಕಟೀಲ್ ದೇವಸ್ಥಾನದಲ್ಲಿಯೂ ಲಿಂಗ ಸ್ವರೂಪ, ಅಲ್ಲಿಯೂ ಮೂಲ ಸ್ಥಳದಲ್ಲಿಯೂ ಲಿಂಗ ಸ್ವರೂಪ. ಅದರ ಅಡಿ ಎಷ್ಟು ಅಂತ ಯಾರಿಗೂ ಗೊತ್ತಿಲ್ಲ, ಇಷ್ಟವರೆಗೂ ಗೊತ್ತಿಲ್ಲ. ಅಲ್ಲಿಯೂ ಸಹ ಅಷ್ಟೇ, ಪರಿಶೋಧನೆ ಮಾಡಿದಾಗ ಎಷ್ಟು ಅಂತ ಗೊತ್ತಿಲ್ಲ. ಹಾಗೆ ಭೂಮಿಯ ಅಡಿಯಿಂದ ಮೇಲೆ ಬಂದಂತಹ ಅದು ಸ್ವಯಂಭೂ ಅಂತ ಅದಕ್ಕೆ ಇದು ಅಂದರೆ ಸ್ವಯಂ ಆಗಿ ಮೇಲೆ ಬಂದಂತಹ ಒಂದು ಸಾನ್ನಿಧ್ಯ ಅದು. ಹಾಗೆ ಅಲ್ಲಿ ಭ್ರಾಮರಿ ವನ ಆಗಿ ಅಲ್ಲಿ ಭ್ರಾಮರಿ ಸ್ವರೂಪವಾಗಿ, ಇಲ್ಲಿ ದುರ್ಗಾ ಪರಮೇಶ್ವರಿ ಮಹಾಲಕ್ಷ್ಮಿ ಸ್ವರೂಪವಾಗಿ ಇಲ್ಲಿ ಆರಾಧನೆ ಮಾಡತಕ್ಕಂಥ ಸಾನ್ನಿಧ್ಯ. ಅಂತಹ ಈ ರೀತಿ ಬೆಳಗ್ಗಿನ ಪೂಜೆ ಎಲ್ಲ ಮುಗೀತು ಅಂತಾದರೆ ಮಧ್ಯಾಹ್ನ ಸೇವೆ ಪೂಜೆಗಳು ಸಾಮಾನ್ಯ ಮಹಾಪೂಜೆ ಮೊದಲು ಸಾಮಾನ್ಯ ಒಂದು 11:15-11:30 ಆರಂಭ ಆಗ್ತದೆ ಪೂಜೆ. 1 ಗಂಟೆ ಒಳಗೆ ಮಹಾಪೂಜೆ ಮುಗೀತದೆ. ಇದರಲ್ಲಿ ಸುರಿಗೆ ಆರಂಭದಲ್ಲಿ ಇದು ಕುಂಕುಮಾರ್ಚನೆ, ಕರ್ಪೂರ ಮಂಗಳಾರತಿ ಪೂಜೆ, ಶಾಸನ ಪೂಜೆ, ಅಲಂಕಾರ ಪೂಜೆ ಎಲ್ಲ ಆದ ನಂತರ ಆಮೇಲೆ ಮಹಾಪೂಜೆ ನಡೆಯಲ್ಪಡುತ್ತದೆ. ಮಹಾಪೂಜೆಯ ಮಧ್ಯದಲ್ಲಿ ಗಣಪತಿ ದೇವರ ಪೂಜೆಯು ನಡೆಯಲ್ಪಡುತ್ತದೆ. ಗಣಪತಿ ದೇವರಿಗೆ 3 ಹೊತ್ತು ಪೂಜೆ ಇದೆ. ಶಾಸ್ತಾರನಿಗೆ 2 ಹೊತ್ತು ಪೂಜೆ, ಬೆಳಿಗ್ಗೆ ಮತ್ತು ರಾತ್ರಿ 2 ಹೊತ್ತು ಶಾಸ್ತಾರನಿಗೆ ಪೂಜೆ. ಒಳಗೆ ಶಾಸ್ತಾರ, ವನಶಾಸ್ತಾರ ಅಂತದಕ್ಕೆ ಹೆಸರು. ಯಾಕಂದರೆ ನಮ್ಮ ಈಗ ಮೂಲ ಸ್ಥಳ ಏನು ಕುದುರೆ ಹೇಳ್ತೇವೆ ನಾವು, ಭ್ರಾಮರಿ ವನ, ಅಲ್ಲಿಂದ ಆ ಸಾನ್ನಿಧ್ಯ ಬಂದದ್ದು ಅಂತ ಪ್ರತೀತಿ ಇಲ್ಲಿ. ಹಾಗೆ ಅಲ್ಲಿಂದ ಪ್ರತೀತಿ ಬಂದ ಕಾರಣ ಅಲ್ಲಿ ವನದ ರೂಪದಲ್ಲೇ ಅಲ್ಲೇ ಗರ್ಭಗುಡಿ ಇರುವುದು ಹೇಗೆ ಅಂತಂದರೆ ವನದ ರೂಪ. ಮೇಲೆ ಅದಕ್ಕೆ ಛಾವಣಿ ಇಲ್ಲ, ಮೇಲೆ ಛಾವಣಿ ಇಲ್ಲ ಮೂಲ ಸ್ಥಳದಲ್ಲಿ. ಅದರಂತೆಯೇ ಈ ಶಾಸ್ತಾರನ ಇದಕ್ಕೂ ಛಾವಣಿ ಇಲ್ಲ. ಪೂರ್ಣವಾಗಿ ಕಾಣುವ ಅಂದರೆ ಮೇಲೆ ಇದು ಓಪನ್ ಆಗಿರತಕ್ಕಂತಹ ಒಂದು ಗರ್ಭಗುಡಿ ಅದು. ಹಾಗೆ ನಾಗದೇವರಿಗೂ ಅದೇ ರೀತಿ. ನಾಗದೇವರಿಗೂ ಬೆಳಿಗ್ಗೆ ಅಭಿಷೇಕಾದಿಗಳಲ್ಲಾಗಿ ಒಂದು ಇದು ದೇವರ ಇದು ತೆಂಗಿನಕಾಯಿ ಹೊಡಿಲಿಕ್ಕೆ ಉಂಟು, ಆ ರೀತಿಯ ಸಂಪ್ರದಾಯಗಳು ಹೀಗೆ ನಿತ್ಯ ನಡೆತಕ್ಕಂಥದ್ದು. ಮತ್ತು ಬ್ರಹ್ಮರಿಗೂ ದಿನಾಲು ಹೋಗ್ಲಿಕ್ಕೆ ಉಂಟು, ಹೊರಗಿನ ನಾಗದೇವರಿಗೂ ದಿನಾಲು ಹೋಗ್ಲಿಕ್ಕೆ ಉಂಟು. ಈಗ ಈ ಮಧ್ಯಾಹ್ನದ ಪೂಜೆ ಆದ ಮೇಲೆ ಈಗ ಆಮೇಲೆ ದೇವಸ್ಥಾನ ಇದು ಬಾಗಿಲು ಹಾಕಿ ಮತ್ತು ಬಾಗಿಲು ತೆರೆಯುವುದು ಮತ್ತು ಉಳಿದ ಪೂಜೆಗಳೆಲ್ಲ ರಾತ್ರಿದು. ಮಧ್ಯಾಹ್ನ ಬೆಳಿಗ್ಗೆ 2:30 ದೇವರ ಗರ್ಭಗುಡಿ ಉದ್ಘಾಟನೆ ಆದರೆ ಅಂತಾದರೆ ರಾತ್ರಿ 9:00 ನಾವು ಪುನಃ ಬಂಧನ ಮಾಡೋದು. ನಡುವಿನಲ್ಲಿ 2 ಕಾಲಘಟ್ಟದಲ್ಲಿ, ಯಾವಾಗ ಅಂದರೆ ಮಧ್ಯಾಹ್ನ ಮಹಾಪೂಜೆಯ ಕಾಲಘಟ್ಟ, ಬೆಳಿಗ್ಗಿನ 3 ಹೊತ್ತು, ಬೆಳಿಗ್ಗಿನ ಒಂದು ಬೆಳಿಗ್ಗೆ ಒಂದು ಮಹಾಪೂಜೆ ಅಂತ ಉಂಟು. ಅಂದರೆ ಅದು ಆಗ ಯಾರಿಗೂ ಒಂದು ಸಾಮಾನ್ಯ ಅಭಿಷೇಕ ಹೊತ್ತಿನಲ್ಲೇ ಮಹಾಪೂಜೆ ಆಗೋದು. ಅದು ಆಗ ಹೆಚ್ಚು ಜನ ಯಾರು ಒಳಗಿರುವುದಿಲ್ಲ. ಆಗ ಆ ಇದಕ್ಕೆ ಬಾಗಿಲಾಗ್ತೇವೆ. ಮತ್ತು ಮಧ್ಯಾಹ್ನ ಮಹಾಪೂಜೆ ಬಾಗಿಲಾಗ್ತೇವೆ. ಮಹಾಪೂಜೆ ಹೊತ್ತಿಗೆ ಪೂಜಾ ಹೋಮ ಅಂತ ಒಂದು ಮಾಡಲಿಕ್ಕೆ ಉಂಟು. ಅಂದರೆ 20 ನಿಮಿಷ ಬೇಕಾಗ್ತದೆ ಅದಕ್ಕೆ. ಅದರ ನಂತರ ರಾತ್ರಿಯೂ ಹಾಗೆ ರಂಗಪೂಜೆ ಹೊತ್ತಿಗೆ ಪುನಃ ಪೂಜಾ ಹೋಮ ಆಗಲಿಕ್ಕೆ ಉಂಟು. ರಂಗಪೂಜೆ ಪ್ರತಿದಿನ ಇದೆಯಾ? ಪ್ರತಿದಿನ ಏಕಾದಶಿ ಒಂದು ದಿವಸ ಬಿಟ್ಟು, ಮತ್ತೆ ಉತ್ಸವ ಕಾಲದಲ್ಲಿ ಬಿಟ್ಟು.
ದಿನಾಲು 12 ಸೇವಾ ರೂಪದಲ್ಲಿ ರಂಗಪೂಜೆ ನಡೆಯಲ್ಪಡುತ್ತದೆ. ಮತ್ತು ನವರಾತ್ರಿ ಕಾಲದಲ್ಲಿ 9 ದಿವಸವೂ ವೈಶೇಷಿಕವಾಗಿ ರಂಗಪೂಜೆ ನಡೆಯಲ್ಪಡುತ್ತದೆ. ವೈಶೇಷಿಕವಾಗಿ ಅದರಲ್ಲಿ ಮಾತ್ರ ನವರಾತ್ರಿ ಸಂದರ್ಭದಲ್ಲಿ ಏನು ರಂಗಪೂಜೆ ಆಗ್ತದೆ ಅದು ಯಾವುದೇ ಭಕ್ತರದ್ದು ಪ್ರತ್ಯೇಕವಾಗಿ ಪೂಜೆ. ನಾವು ಸಮರ್ಪಣೆ ಬೇರೆ, ಪೂಜೆ ಬೇರೆ. ಒಂದೀಗ ಸಾಮಾನ್ಯ ರಂಗಪೂಜೆ ಮಾಡಿದ ಏನು ಮಾಡ್ತೇವೋ ಅದನ್ನು ಅದೇ ರೀತಿ ನವರಾತ್ರಿಯಲ್ಲಿ ಪ್ರತ್ಯೇಕ 3 ಸೇವಾ ರೂಪದ ರಂಗಪೂಜೆ, ಒಂದು ದೇವರ ರಂಗಪೂಜೆ, ಹಾಗೆ ಒಟ್ಟು 4 ರಂಗಪೂಜೆ ಆಗ್ತದೆ. ಮತ್ತು ಇದು ಕೊನೆಯ ದಿವಸ ಒಂದೇ ದೇವರದ್ದು ಮಾತ್ರ ರಂಗಪೂಜೆ ನವರಾತ್ರಿಯಲ್ಲಿ. ಹಾಗೆ SL Shade, Jewelers and Diamond House, KS Rao Road, Ampankatta, Mangalore. Friends Winner and Ply, Industrial Area, Baikampadi, Mangaluru. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers, near Sharavu Ganapati Temple, Mangaluru. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ LED ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, LED ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, LED ಶ್ಯಾಂಡ್ಲಿಯರ್ಸ್, ವಾಲ್ ಲೈಟ್ಸ್, LED ಮಿರರ್ಸ್, ವಾಟರ್ ಹೀಟರ್ಸ್, BLDC ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, AO ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ LED ಝೋನ್ ಅನ್ನು ಸಂಪರ್ಕಿಸಿ. ಪ್ರಸಾದ್ ನೇತ್ರಾಲಯ, ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಮಂಗಳೂರು. Our mission, your vision. Sight first. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಕಣ್ಣಿನ ನೆಟ್ವರ್ಕ್, ಕಣ್ಣಿನ ವಿಭಾಗ ಮತ್ತು ಸೌಲಭ್ಯಗಳು.
ಕಣ್ಣಿನ ಎಲ್ಲಾ ತೊಂದರೆಗಳಿಗೂ ಒಂದೇ ಸೂರಿನಡಿಯಲ್ಲಿ ಚಿಕಿತ್ಸೆ ಲಭ್ಯ. 5 ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗಳು, 24/7 ಸೇವೆ. ಪ್ರಸಾದ್ ನೇತ್ರಾಲಯ, ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಂಗಳೂರು, ಮಹಾಕಾಳಿ ದೇವಸ್ಥಾನದ ಹತ್ತಿರ ಪಂಪೆಲ್ ಉಜ್ಜೋಡಿ, ಮಂಗಳೂರು ಹಾಗೂ ಉಡುಪಿ ಸುಳ್ಯ ತೀರ್ಥಹಳ್ಳಿ. ಈಗ ನಿತ್ಯ ಪೂಜೆಯ ಸಮಯದಲ್ಲಿ ಈಗ ಈ ಅನ್ನಪ್ರಸಾದ ಆಗುವುದು ಮಹಾಪೂಜೆ ಆದ ಮೇಲೆಯಾ? ಹೌದು, ಮಹಾಪೂಜೆ ಆಗದೆ ಯಾರು ಅಲ್ಲಿ ಊಟ ಮಾಡಲಿಕ್ಕಿಲ್ಲ. ಇಲ್ಲ, ಅದು ಈಗ ಧನುರ್ಮಾಸ ಸಂದರ್ಭ ಬರ್ತದೆ. ಧನುರ್ಮಾಸದಲ್ಲಿ ಹಸ್ತೋದಕ ಆಗಬೇಕು. ಹಸ್ತೋದಕ ಆಗಬೇಕಿದ್ರೆ ದೇವರ ಮಹಾಪೂಜೆ ಆಗದೆ ಹಸ್ತೋದಕ ಆಗಲಿಕ್ಕಿಲ್ಲ. ಅದು ಹಿಂದಿನಿಂದಲೂ ಆ ಧನುರ್ಮಾಸ 1 ತಿಂಗಳು ಬೆಳಿಗ್ಗೆ ಬೇಗವೇ ಮಹಾಪೂಜೆ, ಮಧ್ಯಾಹ್ನ ಮಹಾಪೂಜೆ, ಬೆಳಿಗ್ಗೆ ಬೇಗ 7:30 ಗಂಟೆಗೆ ಆಗ್ತದೆ. ಹಾಗೆ ಇದು ದ್ವಾದಶಿ ದಿವಸವು ಅದೇ ರೀತಿ ಹಸ್ತೋದಕ ಆಗಲಿಕ್ಕೊಂಡು ದ್ವಾದಶಿ ದಿವಸ. ಅದಕ್ಕೋಸ್ಕರ ಬೆಳಿಗ್ಗೆ ಮಹಾಪೂಜೆ ಆಗಿ ಹಸ್ತೋದಕ ನಡೆಯಲ್ಪಡ್ತದೆ ದ್ವಾದಶಿ ದಿವಸ. ಅದೇ ರೀತಿ ಮಧ್ಯಾಹ್ನ ಮಹಾಪೂಜೆ ಇಲ್ಲ ದ್ವಾದಶಿ ದಿವಸವು. ಬೆಳಿಗ್ಗೆ ಆ ಮಧ್ಯಾಹ್ನ ಮಹಾಪೂಜೆ ಬೆಳಿಗ್ಗೆ ನಡೆಯಲ್ಪಡುತ್ತದೆ. ಧನುರ್ಮಾಸ 1 ತಿಂಗಳು ಬೆಳಿಗ್ಗೆ ನಡೆಯಲ್ಪಡುತ್ತದೆ. ಹಾಗೆ ಕೆಲವು ಸತಿ ನಮಗೆ ಇವತ್ತಿನ ದಿವಸ ನಮಗೆ ಉದ್ವಾರ್ಚನೆ ಮಾಡಲಿಕ್ಕಿತ್ತು. ಉದ್ವಾರ್ಚನೆ ಅಂದರೆ ದೇವರ ಒಳಗಡೆ ನಾವು ಒಂದು ಆಟಿ ಪಿದಾಯಿ ಪಾಡೋಣಿ ಅಂತ ತುಳಿನ ಹೊರಗೆ ಹಾಕೋದು ಅಂತ. ಆ ದಿವಸ ಎಲ್ಲ ಪೂರ್ತಿಯಾಗಿ ದೇವರ ಒಳಗಿನ ತುಂಬ ಆರತಿ ಆಗ್ತದೆ. ಆರತಿ ಹಾಕಿ ಇರತಕ್ಕಂಥ ಒಳಗೆ ಅದು ಅದರ ಕರಿ ಎಲ್ಲ ಮೇಲೆ ತುಂಬಿರ್ತದೆ. ಅದನ್ನೆಲ್ಲ ಗುಡಿಸಿ ತೆಗೆದು ಆಮೇಲೆ ಅದನ್ನು ಪೂರ ಈ ಕಡಲೆ ಹಿಟ್ಟಿನಿಂದ, ನಾವು ಬೇರೆ ಯಾವುದನ್ನು ಯೂಸು ಮಾಡೋದಿಲ್ಲ, ಕಡಲೆ ಹಿಟ್ಟಿನಿಂದ ಬಿಂಬವನ್ನಾಗಲಿ ಮತ್ತು ಒಳಗಿನ ಇದನ್ನು ಪೂರ್ತಿಯನ್ನು ಕಡಲೆ ಹಿಟ್ಟಿನಿಂದ ನಾವು ಇದು ಮಾಡೋದು, ಸ್ವಚ್ಛತೆ ಮಾಡೋದು. ಸ್ವಚ್ಛತೆ ಮಾಡಿ ಅದು ಅದೇ ವರ್ಷಕ್ಕೆ 3 ಸಲ, ಒಂದು ಉತ್ಸವದ ಮೊದಲು, ಮತ್ತು ನವರಾತ್ರಿಯ ಮೊದಲು, ಮತ್ತು ಕರ್ಕಾಟಕ ಮಾಸವನ್ನು ಹೊರಗೆ ಹಾಕುವಂಥ ಆ ಸಂದರ್ಭ. ಹಾಗೆ 3 ಸಲ ಉದ್ವಾರ್ಚನೆ ಆಗ್ತದೆ. ಆ ರೀತಿಯ ಇಲ್ಲೇ ಸಂಪ್ರದಾಯ. ಆ ಹೊತ್ತಿನಲ್ಲೆಲ್ಲ ಬೆಳಿಗ್ಗೆ ಬೇಗ ನಾವು ಯಾಕೆಂದರೆ ಎಲ್ಲರೂ ಸುಸ್ತಾಗಿರ್ತದೆ, ಮತ್ತು ನಾವು ಹೊರಗೆಲ್ಲ ಇದು ಕ್ಲೀನಿಂಗ್ ಮಾಡಲಿಕ್ಕಿರ್ತದೆ ದಳಿ ಎಲ್ಲ. ಅದಕ್ಕೋಸ್ಕರ ಬೆಳಿಗ್ಗೆ ಬೇಗವೇ ಮಹಾಪೂಜೆಯನ್ನು ಮಧ್ಯಾಹ್ನದ್ದು ಬೆಳಿಗ್ಗೆ ಆಗ್ತದೆ ಅದು ಪೂರೈಸ್ತಾರೆ. ಈ ರೀತಿ. ಈಗ ಮತ್ತೆ ಗಟ್ಟಿಲಮ್ಮನಿಗೆ ಭಾಳ ವಿಶೇಷವಾದ ಪೂಜೆ ಯಾವುದು ಅಂತ ಕೇಳಿದರೆ ಹೂವಿನ ಪೂಜೆ. ಈ ಹೂವಿನ ಪೂಜೆ ನಿತ್ಯವೂ ಇರ್ತದ ಅಲ್ಲ ವಾರದಲ್ಲಿ ಇಂಥ ಈ ದಿವಸ ಅಂತಲೇ ಏನಾದರೂ ಇದೆಯಾ? ನಾನು ಆಗ ಹೇಳಿದ್ದೇನೆ, ಮಧ್ಯಾಹ್ನ ಏನು ಕುಂಕುಮಾರ್ಚನೆ, ಸಹಸ್ರನಾಮಾರ್ಚನೆ ಪೂಜೆ, ಅಲಂಕಾರ ಪೂಜೆ ಎಲ್ಲ ನಡೆಯಲ್ಪಡ್ತದೆ, ಮಹಾಪೂಜೆ ಎಲ್ಲ. ಹಾಗೆ ರಾತ್ರಿ ಹೂವಿನ ಪೂಜೆ ಯಾವಾಗಲೂ ರಾತ್ರಿಯೇ ಆಗೋದು. ಹೂವಿನ ಪೂಜೆ ರಾತ್ರಿ ಆಗೋದು. ರಾತ್ರಿ ದುರ್ಗಾ ನಮಸ್ಕಾರ ಪೂಜೆ, ಹೂವಿನ ಪೂಜೆ, ಇದು ರಾತ್ರಿ 2 ರಾತ್ರಿ ಆಗೋದು. ಮತ್ತು ರಂಗಪೂಜೆ ರಾತ್ರಿ ಆದ ಕಾರಣ ಮತ್ತಿನ ಪೂಜೆಗಳೆಲ್ಲ ನಡೆಯಲ್ಪಡುತ್ತೆ. ಸಂಜೆ ಸಾಯಂ ಪೂಜೆ ಅಂತ ಒಂದು ಪ್ರತ್ಯೇಕ ಉಂಟು. ಅಂದರೆ ಸಂಧ್ಯಾ ಕಾಲದಲ್ಲಿ ಮುಸ್ಸಂಜೆಯ ಹೊತ್ತಿನಲ್ಲಿ ಒಂದು ಪೂಜೆ ಆಗಲಿಕ್ಕೆ ಉಂಟು. ಪೂಜಾದ ದೇವರ ಬೇರೆ ಪ್ರತ್ಯೇಕ ಅಲಂಕಾರ ಮಾಡಿ, ಹೂವಿನ ಅಲಂಕಾರ ಮಾಡಿ, ಮುಸ್ಸಂಜೆಯ ಪೂಜೆ ಆದಮೇಲೆ ಸೇವೆ ಪೂಜೆಗಳು ಆರಂಭ ಆಗ್ತದೆ. ದುರ್ಗಾಸ್ಕಾರ ಪೂಜೆ, ಕುಂಕುಮಾರ್ಚನೆ ಪೂಜೆ, ಸಹಸ್ರನಾಮ ಪೂಜೆ, ಅಲಂಕಾರ ಪೂಜೆ, ಹೂವಿನ ಪೂಜೆ, ಅದರೊಟ್ಟಿಗೆ ಮಹಾಪೂಜೆಯು ಪೂರೈಸಲ್ಪಡುತ್ತದೆ. ಮಹಾಪೂಜೆ ಆದಮೇಲೆ ರಂಗಪೂಜೆ. ರಂಗಪೂಜೆ ಆಗಿ ದೇವರಿಗೆ ದಿನಾಲು ಬಲಿ ಉಂಟು. ರಂಗಪೂಜೆ ಇದ್ದರೆ ಬಲಿ ಉಂಟು, ಬಲಿ ಹಾಕಲಿಕ್ಕೆ ಉಂಟು. ಅದನ್ನು ದೇವರನ್ನು ಈಗ ಬೇರೆ ಕಡೆಯಲ್ಲೆಲ್ಲ ದೇವರನ್ನು ಕೊಂಡೋಗ್ತಾರೆ. ಅಲ್ಲಿ 6 ತಿಂಗಳು ಮಾತ್ರ, ಬೇರೆ ಕಡೆಯಲ್ಲಿ ರಂಗಪೂಜೆ ಆಗೋದಿದ್ರೆ 6 ತಿಂಗಳು ಮಾತ್ರ. ಮತ್ತು ಇಲ್ಲಿ ಹಾಗಿಲ್ಲ, ದೇವರು ತಗೊಂಡೋಗ್ಲಿಕ್ಕಿಲ್ಲ. ಇಲ್ಲಿ ಬಲಿಯನ್ನು ನಾವು ವರ್ಷ ಇಡೀ ಮಾಡ್ತೇವೆ. ಹಾಗೆ ರಂಗಪೂಜೆ ಇದ್ದರೆ ಬಲಿ ಉಂಟೆ, ಆ ರೀತಿ. ಮತ್ತು ವೈಶೇಷಿಕವಾದಂತಹ ಈಗ ಕೆಲವರು ಚಿನ್ನದ ರಥೋತ್ಸವ ಮಾಡ್ತಾರೆ. ಆ ದಿವಸ ಬಲಿ ಈ ಸಾಮಾನ್ಯ ಬಲಿ ಅಲ್ಲ, ಸರಿಯಾದ ಶಾಸ್ತ್ರೀಯ ದೇವರು ಹೊರಟೇ ಬಲಿ ಆಗೋದು. ಚಿನ್ನದ ರಥೋತ್ಸವ, ಮತ್ತು ಇದು
ದೇವರದ್ದು ಪಾಲಕಿ ಉತ್ಸವ, ಚಿನ್ನದ ಪಾಲಕಿ ಉತ್ಸವ ಎಲ್ಲ ಹರಕೆದ್ದು ಉತ್ಸವ ಆಗ್ತದೆ. ಆ ಹೊತ್ತಿನಲ್ಲಿ ದೇವರ ಹೊರಗೆ ಬಂದು ಉತ್ಸವ ಎಲ್ಲ ಆಗಿಯೇ ಶಾಸ್ತ್ರೀಯ ಒಂದು ಏನು ಜಾತ್ರೆ ಸಂದರ್ಭದಲ್ಲಿ ಏನು ಕ್ರಮಗಳು ನಡೆಯಲಿಕ್ಕೆ ಉಂಟೋ ಆ ಕ್ರಮವನ್ನು ಆ ಸಂದರ್ಭದಲ್ಲಿ ನಡೆಸ್ತಾ ಬಂದಿದ್ದೇವೆ. ಮತ್ತು ಸಾಮಾನ್ಯವಾಗಿ ಕಟೀಲು ತಾಯಿಗೆ ಈ ಸೀರೆಯ ಹರಕೆಯನ್ನೆಲ್ಲ ಹೇಳ್ತಾರೆ ವಿಶೇಷ ಸಂದರ್ಭಗಳಲ್ಲಿ. ಅದರ ಕ್ರಮ ಹೇಗೆ ಅಸಂದ್ರೆ? ಸೀರೆ ಹರಕೆ ಭಕ್ತರು ಒಂದೊಂದು ರೀತಿಯಲ್ಲಿ ಅವರವರ ಏನೇನು ಕಷ್ಟ ಕಾರ್ಪಣ್ಯಕ್ಕೆ ಇರ್ಬೋದು ಅದನ್ನು ಹೇಳ್ಕೊಳ್ತಾರೆ, ಹಾಗೆ ಸಮರ್ಪಿಸ್ತಾರೆ. ಮತ್ತು ಹೆಚ್ಚಾಗಿ ತನ್ನ ಮಕ್ಕಳಿಗೆ ಮದುವೆ ಆಗಲಿಲ್ಲ ಅಂತ ಹೇಳಿಕೊಂಡು ಮದುವೆ ಆಗಬೇಕು ಅಂತ ಹರಕೆ ಹೊತ್ತುಕೊಂಡು ಸೀರೆಯನ್ನು ಅರ್ಪಣೆ ಮಾಡುವುದು ಉಂಟು. ಹಾಗೆ ಅರ್ಪಣೆ ಮಾಡ್ತೀವಿ. ದಿವಸಕ್ಕೆ ಕಡಿಮೆ ಪಕ್ಷದಲ್ಲಿ ಒಂದು 200-300 ಇದು ಸೀರೆ ದೇವರಿಗೆ ಬರ್ತದೆ. ವರ್ಷಕ್ಕೆ ಅದು ಅವರು ಕಡಿಮೆ ಪಕ್ಷ ಒಂದು 300 ರೂಪಾಯಿಯಿಂದ ಸಾಮಾನ್ಯ ಸೀರೆ ಆ ರೇಂಜಿದ್ದು ಆರಂಭ ಆಗ್ತದೆ. ಅಲ್ಲಿಂದ ತಗೊಂಡು ದೇವಸ್ಥಾನದಲ್ಲಿ ಸಿಗ್ತದೆ. ಮತ್ತು ಕೆಲವರು ಅವರೇ ತರ್ತಾರೆ, ದೊಡ್ಡ ದೊಡ್ಡ ಸೀರೆಗಳನ್ನೆಲ್ಲ ಅವರೇ ಹೊರಗಿಂದ ತರ್ತಾರೆ. ಅಂದರೆ ಕೆಲವರು 50,000 1 ಲಕ್ಷ ಸೀರೆ ತರೋದು ಉಂಟು. ನಮ್ಮ ದಿನಾಲು ದೇವರಿಗೆ ಮಾತ್ರ ಶುದ್ಧ, ಯಾಕಂದರೆ ಬೇರೆ ಈ ಟೆರಿಕಾಟ್ ಎಲ್ಲ ಸೀರೆಗಳು ಬರ್ತದೆ, ಅದನ್ನೆಲ್ಲ ಸಮರ್ಪಣೆ ಮಾಡುವುದು ಮಾತ್ರ. ಒಳಗೆ ಶುದ್ಧಾಚಾರಗಳು ಹೆಚ್ಚಿದ್ದ ಕಾರಣ ಟೆರಿಕಾಟ್ ಅನ್ನೋದೊಂದು ಪ್ಲಾಸ್ಟಿಕ್ಕಿನ ಅಂಶ ಇದ್ದ ಹಾಗೆ ಅದಕ್ಕೆ ಅದನ್ನೆಲ್ಲ ಒಳಗೆ ನಾವು ಹೋಗೋ ಹಾಗಿಲ್ಲ. ನಾವು ಸಹ ಶುದ್ಧ ಹತ್ತಿಯ ಇದನ್ನು ಬಿಟ್ಟರೆ ಮತ್ತೆ ಶುದ್ಧ ರೇಷ್ಮೆಯ ವಸ್ತ್ರವನ್ನೇ ಉಡುವುದು, ಅದು ಬಿಟ್ಟು ಬೇರೆ ಯಾವ ವಸ್ತ್ರವನ್ನು ಉಡುವುದಿಲ್ಲ. ಆದ ಕಾರಣ ದೇವರು 2 ವಸ್ತ್ರಗಳು ಬೇಕಾಗ್ತದೆ ದೇವರಿಗೆ ಅಲಂಕಾರಕ್ಕೆ. ಒಂದು ಶುದ್ಧ ಕಾಟನ್ನಿನ ಸೀರೆ, ಮತ್ತೊಂದು ಶುದ್ಧ ರೇಷ್ಮೆಯ ಸೀರೆಯನ್ನು ನಿತ್ಯ ಉಡತಕ್ಕದ್ದು. ಅದನ್ನು ಭಕ್ತ ಶುದ್ಧ ರೇಷ್ಮೆಯನ್ನು ನಮಗೆ ಉಡಬೇಕು ಅಂತ ಹೇಳಿಕೊಂಡು ಕೆಲವರು ತುಂಬ ಅದೇ 1 ಲಕ್ಷದವರೆಗೂ ಇದ್ದ ಸೀರೆಯನ್ನು ಅವರಿಗೆ ಏನು ಅಂತ ಗೊತ್ತಿಲ್ಲ. ಕೆಲವರು ಈಗ ನವರಾತ್ರಿ ಎಲ್ಲ ಕೆಲವು ಉಂಟು, ಬೆಳಿಗ್ಗೆ ರಾತ್ರಿ 2 ಹೊತ್ತು ಅಲಂಕಾರ ಇರುವ ಕಾರಣ ಅಷ್ಟು. ಈಗ ನಾಡದು 10 ದಿವಸದ ಇದು 10 ದಿವಸ ಅಂದರೆ 10 ದಿವಸಕ್ಕೆ ಬೇಕಾದಂತಹ ಹಗಲು ರಾತ್ರಿಗೆ ಬೇಕಾದ ಸೀರೆಯನ್ನು ಕೊಡುವವರು ಇದ್ದಾರೆ. ಹೌದು, ಅಂಥವರು ಇದ್ದಾರೆ. ಒಟ್ಟಿಗೆ ನಮಗೆ ಬೆಳಿಗ್ಗೆ ಒಂದು ರಾತ್ರಿ ಒಂದು ಅಂತಂದರೆ 20 ಸೀರೆ ಬೇಕು. 20 ಸೀರೆಯು ರೇಷ್ಮೆ ಕೊಡುವವರು ಇದ್ದಾರೆ. ಕೆಲವರು ಇದು ಒಂದು ಸೀರೆ ಕೊಡುವವರು ಇರ್ತಾರೆ. ಹೀಗೆ ದೇವರಿಗೆ ರೇಷ್ಮೆ ಸೀರೆಯು ಬಹಳಷ್ಟು ಬರ್ತದೆ. ಈ ಬಂದದ್ದನ್ನೆಲ್ಲ ಏನು ರೇಷ್ಮೆ ಸೀರೆ ಬರಲಿ ಅಥವಾ ಕಾಟನ್ ಸೀರೆ ಬರಲಿ, ಇದನ್ನೆಲ್ಲ ಹೇಗೆ ಅಂದರೆ ವಿಶೇಷ ಸೇವೆ ಮಾಡಿದವರಿಗೆ ನಾವು ಪ್ರಸಾದ ರೂಪದಲ್ಲಿ ಕೊಡ್ತೇವೆ. ಶೇಷವಸ್ತ್ರ, ಹೌದು, 2,500 ಮೇಲ್ಪಟ್ಟು ಯಾರು ಇದು ಕೊಟ್ಟು ಅವರಿಗೆ ಅದರ 10% ಬೆಲೆ ಬಾಳುವ ಸೀರೆಯನ್ನು ನಾವು ಅವರಿಗೆ ಪ್ರಸಾದ ರೂಪದಲ್ಲಿ ಕೊಡ್ತೇವೆ. ಮತ್ತು ಅದಕ್ಕಿಂತ ಹೆಚ್ಚದೆ ನೀವು ಒಂದು 1 ಲಕ್ಷ ಕೊಟ್ಟರು, 1 ಲಕ್ಷ ಅಂದರೆ ಅದಕ್ಕೊಂದು 10,000 ರೂಪಾಯಿದ್ದು ಸೀರೆಯನ್ನು ನಾವು ಕೊಡ್ತೇವೆ. ಅಂದರೆ ಈ ದೇವರು ಬಂದದ್ದನ್ನೇ ಕೊಡುವುದು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಆ ರೀತಿಯಲ್ಲಿ ದೇವರು ಭಕ್ತರಿಂದ ತರಿಸ್ತಾರೆ, ಅದನ್ನೇ ಅವರಿಗೆ ಪ್ರಸಾದ ರೂಪದಲ್ಲಿ ಕೊಡುವುದು. ಹಾಗೆ ತಂದ ಈ ಸೀರೆಗಳನ್ನು ದೇವರ ಮುಂಭಾಗದಲ್ಲಿ ಹೋಗಿ ಅರ್ಪಿಸುವ ಕ್ರಮ. ಅದೇ ಎಲ್ಲವೂ ಸೀರೆಯನ್ನು ದೇವರ ಅಲ್ಲಿ ಎದುರು ಅರ್ಪಿಸಿ ಮತ್ತೆ ಅದನ್ನು ನಮ್ಮ ಉಗ್ರಾಣಕ್ಕೆ ಹೋಗ್ತದೆ. ಸುರಿಗೆ ಅವರು ಅರ್ಪಿಸಿ ಅವರಿಗೆ ಪ್ರಸಾದ ಎಲ್ಲ ಕೊಳ್ಳಿಕ್ಕೆ ಉಂಟು. ಅದಕ್ಕೆ ಸೀರೆಯನ್ನು ಅರ್ಪಿಸುವ ಕ್ರಮ ಅಂತ ಇದೆ, ಅದನ್ನು ಮಾಡಿ ಆಮೇಲೆ ಅದನ್ನು ಅವರು ಉಗ್ರಾಣಕ್ಕೆ ಅದನ್ನು ಮತ್ತೆ ಜಮೆಗೆ ತಗೊಳ್ಳೋದು. ಅದಕ್ಕಿಂತ ಮುಂಚೆ ಜಮೆಗೆ ತಗೊಳ್ಳಿಕ್ಕಿಲ್ಲ. ನಮ್ಮ ದೇವಸ್ಥಾನದ ಕೌಂಟ್ರಲ್ಲಿದ್ದರೂ ಅದನ್ನು ಜಮೆ ತಗೊಳ್ಳೋದು ಮತ್ತೆ ಒಪ್ಪಿಸಿದಾದ ಮೇಲೆ. ಕೆಲವರು ನಮ್ಮ ಕೌಂಟ್ರಿಂದ ತಗೊಂಡೋಗಿ ಮನೆ ತಗೊಂಡು ಹೋಗೋದು ಉಂಟು ಸೀದಾ, ಅಂಥವರು ಇದ್ದಾರೆ. ಈಗ ನೀವೆಲ್ಲ ಚಿಕ್ಕದಿರುವಾಗ ಈ ಸೇವೆಗಳೆಲ್ಲ ಯಾವ ರೂಪದಲ್ಲಿ ಆಗ್ತಾಯಿತ್ತು? ಇಷ್ಟು ಸೇವೆಗಳು ಬರ್ತಾ ಇರಲಿಲ್ಲ. ಹಾಗೆ ಹಿಂದೆಲ್ಲ ಅತ್ಯಂತ ಪೂರ್ವದಲ್ಲಿ ಅಷ್ಟು ಆಗ ಬಲಿಷ್ಠರು ಇದ್ದರು. ಅಂದರೆ ಅಷ್ಟು ಆಗಿನ ಕಾಲದ
ಆಹಾರ ಗುಣದಿಂದ ಅವರಿಗೆ ತುಂಬ ದೇಹ ಒಂದು ಚೈತನ್ಯ ಇತ್ತು, ರೋಗ ರುಜಿನಗಳು ಕಮ್ಮಿ, ಆಗ ಕಡಿಮೆ. ಹೌದು. ಆಗ ನನಗೆ ತಿಳಿದ ಪ್ರಕಾರ ಸಂಜೆ 6 ಗಂಟೆ ಆರಂಭ ಆಗಿ ರಾತ್ರಿ 12 ಗಂಟೆವರೆಗೆ ಹೂವಿನ ಪೂಜೆ ಆದದ್ದು ಉಂಟು ಅಂತ. ಅಂತ 5-6 ಗಂಟೆ ನಿರಂತರವಾಗಿ ಹೂವಿನ ಪೂಜೆ ಆದಂತಹ ಇದು ಉಂಟು. ಯಾಕೆಂದರೆ ಆಗ ಅಷ್ಟು ಸಿಂಹ ಮಾಸದಲ್ಲಿ ಮಾತ್ರ ಅದು. ಸಿಂಹ ಮಾಸ ಅಂದರೆ ಆಗ ಸೋನ ತಿಂಗಳಡು ಕಟೀಲು ಪೂಜೆ ಹೊರಡು ಅಂತ ಬಂದ. ಈಗಲೂ ಅದು ಸಿಂಹ ಮಾಸದಲ್ಲಿ ಹೂವಿನ ಪೂಜೆ ಹೆಚ್ಚು. ಮೊನ್ನೆ ಒಂದು ಶುಕ್ರವಾರ 8,000 ಹತ್ತಿರ, ಒಂದು ದಿವಸ ಶುಕ್ರವಾರಕ್ಕೆ 8,000 ಹತ್ತಿರ ಹೂವಿನ ಪೂಜೆ ಆಗಿದೆ. ಹಾಗೆ ದೇವರಿಗೆ ಹೂವಿನ ಪೂಜೆ ಅಂದರೆ ಭಾಳ ವೈಶೇಷಿಕ. ಎಲ್ಲಕ್ಕೂ ನಿರಂತರ ಪ್ರತಿದಿನ ಮಾಡುವವರಿದ್ದಾರೆ. ಈಗ ಬಾಂಬೆಯಲ್ಲಿ ಎಷ್ಟು ಜನ ಇದ್ದಾರೆ, ಪ್ರತಿದಿನ ಮಾಡತಕ್ಕಂಥ ಭಕ್ತರಿದ್ದಾರೆ ಹೂವಿನ ಪೂಜೆ. ಅಂದರೆ ಅವರು ಬರುವಾಗ ಅಷ್ಟು ಸೇವೆಯನ್ನು ಬರೆಸಿ ಪ್ರಸಾದ ತಗೊಳ್ಳೋದು. They'll whisper things like, lab-grown diamonds have no resale value. But at Limelight, you get 100% exchange and 80% buyback value for every single piece. For life. No small print, just clarity. Because real luxury comes with trust. Limelight lab-grown diamonds. Let's get real. Do you know 96% of your water is impure? Yes, hard water affects your home and health. So here is your solution. Fortex Solutions pioneers in water treatment plants. Don't struggle with bad smelling water. Bluebird Pure takes care of your water's purity and safety completely. Bluebird Pure, domestic water softener, domestic sand filter, domestic iron filter, provides complete solution for your domestic and commercial water problems. Install today and stay safe. No more hard water, no more hard effects. Contact Ankit Karkera, Fortex Solution, pioneers in water treatment plants, Tej Towers, Jyoti, next to KMC Hospital, Mangaluru. Call 8197 564 398. ಇದು ದುರ್ಬಲವಾದದ್ದಲ್ಲ, ಇದು ಬಲಿಷ್ಠವಾಗಿದೆ. ತಮಾಮ್ ಫರ್ನಿಚರ್ ವರ್ಲ್ಡ್ ಅತ್ಯುತ್ತಮ ಗುಣಮಟ್ಟದ ಫರ್ನಿಚರ್ ಗಳನ್ನು ನಿಮಗಾಗಿ ನೀಡುತ್ತಿದೆ. ವ್ಯಾರಂಟಿಯೊಂದಿಗೆ ಉಚಿತ ಹೋಮ್ ಡೆಲಿವರಿಯನ್ನು ನಿಮ್ಮದಾಗಿಸಿಕೊಳ್ಳಿ. ತಮಾಮ್ ಫರ್ನಿಚರ್ ವರ್ಲ್ಡ್, ಗುಣಮಟ್ಟದಿಂದ ಯೋಚಿಸಿ ಐಷಾರಾಮಿ ಜೀವನ ನಡೆಸಿ. Think luxury, live luxury. Free delivery with warranty. Tamam, finest quality at affordable price. Tamam Furniture World, Uppala, Bandiyod, Udyavar. Now at Mangalore.
ವರ್ಷ 365 ದಿವಸಕ್ಕೂ ಹೂವಿನ ಪೂಜೆ ಮಾಡ್ತಾರೆ. ಕೆಲವರು ಅದರಲ್ಲಿ ಮಂಗಳವಾರ ಶುಕ್ರವಾರ ಮಾಡೋರಿದ್ದಾರೆ, ಕೆಲವರು ಶುಕ್ರವಾರ ಮಾತ್ರ ಮಾಡೋರು ಇರ್ತಾರೆ, ಅವರು 7 ದಿವಸದ್ದು ಒಟ್ಟಿಗೆ ಒಂದೇ ದಿವಸ ಶುಕ್ರವಾರ ಮಾಡೋರಿದ್ದಾರೆ. ಹೀಗೆಲ್ಲ ಒಬ್ಬೊಬ್ಬರ ಒಂದು ಅವರ ತಿಳಿದ ರೀತಿಯಲ್ಲಿ ಅವರು ಮಾಡಿಕೊಂಡು ತಾಯಿಗೆ ತಮ್ಮನ್ನು ಅರ್ಪಿಸ್ತಾರೆ. ಈಗ ಕಟೀಲು ಕ್ಷೇತ್ರದಲ್ಲಿ ವರ್ಷಂಪ್ರತಿ ನಡೆಯುವಂಥ ಉತ್ಸವಗಳು ಯಾವುದೆಲ್ಲ? ಕಟೀಲಿಗೆ ವಾರ್ಷಿಕವಾಗಿ ನಡೆತಕ್ಕದ್ದಂದರೆ ಜಾತ್ರೆ, ಅದೇ ಜಾತ್ರೆ ಮಾತ್ರ ಅಲ್ಲ, ದೀಪೋತ್ಸವ ಇದೆ. ದೀಪೋತ್ಸವಕ್ಕೆ ಹೊರಗೆ ದೇವರು ಬರಲಿಕ್ಕುಂಟು. ದೇವರು ಹೊರಗೆ ಬಂದು ಅಲ್ಲಿ ನಮ್ಮ ಮೂಲ ಸ್ಥಳದಲ್ಲಿ ನಾವು ತರಕಾರಿಯ ವನ ಮಾಡ್ತೇವೆ. ಆ ತರಕಾರಿಯ ವನದಲ್ಲಿ ದೇವರು ಪೂಜೆ ಆಗಲಿಕ್ಕೆ ಉಂಟು. ಆ ದಿವಸ ಮತ್ತೆ ಒಂದು 2-3 ಕಟ್ಟೆ ಪೂಜೆಯು ಆಗಲಿಕ್ಕೆ ಉಂಟು ಬೇರೆಯವರದ್ದು. ಆ ರಥದಲ್ಲಿ ಕೂತ್ಕೊಂಡು ದೇವರು ಹೋಗೋದು ಯಾವಾಗ ದೀಪೋತ್ಸವ. ಅದು ಕಾರ್ತಿಕ ಪಂಚಮಿ ದಿವಸ ದೀಪೋತ್ಸವ, ಕಾರ್ತಿಕ ಪಂಚಮಿ. ಇಲ್ಲಿ ದೇವರು ಒಳಗಾಗುವುದು ಹೊರಗಾಗುವುದು ಅಂತ ಉಂಟು. ದೇವರು ಹೊರಗಾಗುವುದು ಯಾವಾಗ ಕೇಳಿದರೆ ಹಬ್ಬದ ದಿವಸ. ನಮ್ಮ ಏನು ನರಕ ಚತುರ್ದಶಿಯ ಹಬ್ಬದ ಮರುದಿವಸ ಅಮಾವಾಸ್ಯೆ ರಾತ್ರಿಗೆ ಬೇಕು ನಮಗೆ. ಆ ದಿವಸ ದೇವರು ಹೊರಗೆ ಬರುವುದು ಅಂತ ಲೆಕ್ಕ. ಆಮೇಲೆ ಪತ್ತನಾಜೆ ದಿವಸ ಅಂದರೆ ವೃಷಭ ಮಾಸದ 10ನೇ ದಿವಸ ದೇವರು ಒಳಗಾಗುವುದು. ಹಾಗೆ 6 ತಿಂಗಳು ಉತ್ಸವ ಇಲ್ಲ, 6 ತಿಂಗಳ ಉತ್ಸವ ಇದೆ. ಯಾರದು ಹರಕೆ ಇರಿದ್ರೆ 6 ತಿಂಗಳಲ್ಲೇ ಮಾಡಬೇಕು ಅವರು. ಈ ನಮಗೆ ಏಪ್ರಿಲಲ್ಲಿ ಸಾಮಾನ್ಯ ಸಂಕ್ರಾಂತಿಯಿಂದ 8 ದಿವಸ ಉತ್ಸವ ಅಂತ ಲೆಕ್ಕ. ಸಂಕ್ರಾಂತಿ ದಿವಸ ಅಂಕುರಾರೋಪಣದ ಉತ್ಸವ ನಡೀತದೆ. ಅದರ ನಂತರ 8 ದಿವಸ ಧ್ವಜಾರೋಹಣ ಆಗಿ 8 ದಿವಸ ವಾರ್ಷಿಕ ಉತ್ಸವ ನಡೆಯಲ್ಪಡ್ತದೆ. ಕೊನೆಯ ದಿವಸ ರಾತ್ರಿ ಇಡೀ ಗೌಜೆ ಆರಟ. ಆ ದಿವಸ ಬೆಳಿಗ್ಗೆ 5 ಗಂಟೆಗೆ ಬಾಗಿಲು ತೆಗೆದರೆ ಮರುದಿವಸ ರಾತ್ರಿ 9:30 ಗಂಟೆಗೆ ಬಾಗಿಲು ಹಾಕೋದು. ಅಂದರೆ ದೀರ್ಘಕಾಲ 40 ಗಂಟೆ ಕಟೀಲು ದೇವಸ್ಥಾನ ಪೂರ್ಣವಾಗಿ ತೆರೆದಿರತಕ್ಕಂತಹ ಒಂದು ಕಾಲಘಟ್ಟ ಅದು. ಈ ನಮ್ಮ ಅಲಂಕಾರ ಹೊತ್ತಿನಲ್ಲಿ ನಾವು ಬಾಗಿಲು ಹಾಕುತ್ತೇವೆ, ದೇವರ ಅಲಂಕಾರ ಹೊತ್ತಿನಲ್ಲಿ. ಮತ್ತಿನ ಸಂದರ್ಭದೆಲ್ಲ ಅದು ಓಪನ್ ಇರುತ್ತೆ. ಈಗ ನವರಾತ್ರಿ ಬರ್ತದೆ. ನವರಾತ್ರಿ ಬಂದಾಗ ಅಲ್ಲಿ ಅಷ್ಟು ದಿವಸವೂ ಬೆಳಿಗ್ಗೆ ಮತ್ತು ರಾತ್ರಿ 2 ಸಂಜೆ 2 ಹೊತ್ತು ಅಭಿಷೇಕ ಆಗಲಿಕ್ಕೆ ಉಂಟು. ಈಗ ನಿತ್ಯ ಪೂಜೆಯ ಬಗ್ಗೆ ಮಾತಾಡಿದೆವು ನಾವು, ಮತ್ತು ಬೇರೆ ಬೇರೆ ಉತ್ಸವಗಳ ಬಗ್ಗೆ ಹೇಳಿದ್ರಿ. ಈಗ ನಮಗೆ ಬಹಳ ಮುಖ್ಯವಾಗಿ ನವರಾತ್ರಿಯ ಈ 9 ದಿವಸಗಳು ಏನೆಲ್ಲ ನಡೀತದೆ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಸ್ವಲ್ಪ ಹೇಳಿ. ನವರಾತ್ರಿಯಲ್ಲಿ ಪೂಜೆಗೆ ಮಹತ್ವತೆ ಜಾಸ್ತಿ, ಜಾತ್ರೆಯ ವೈಭವವೇ ಜಾಸ್ತಿ. ಹಾಗೆ ನವರಾತ್ರಿಯಲ್ಲಿ ಪೂಜೆ ವೈಭವ ಅಂತಂದರೆ ಬೆಳಿಗ್ಗೆ ಅಭಿಷೇಕಾದಿಗಳೆಲ್ಲ ಆಗಿ ಆಗ ಚಂಡಿಕಾಮ ತುಂಬ ಕೆಲವರು ಆಗ ತುಂಬ ಚಂಡಿಕಾಮದ ತುಂಬ ಇರ್ತದೆ. ನನಗೆ ಆ ಚಂಡಿಕಾಮ 3, 4, 5, 6 ಚಂಡಿಕಾಮ ಆಗೋದು ಉಂಟು, ಅಂಥದ್ದೆಲ್ಲ ಉಂಟು ನವರಾತ್ರಿ ಸಂದರ್ಭದಲ್ಲಿ. ನವರಾತ್ರಿಯಲ್ಲಿ ಬೆಳಗಿನ ಅಭಿಷೇಕಾದಿಗಳೆಲ್ಲ ಆಗಿ ವೈಶೇಷಿಕ ಅಲಂಕಾರ ಹಾಗಂದರೆ ದೇವರಿಗೆ ತುಂಬ ಆಭರಣಗಳು ಬಂದಿರ್ತದೆ. ಅದರಲ್ಲಿ ಅದನ್ನು ಸಾಧ್ಯವಿದ್ದಷ್ಟು ಪೂರ್ಣ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅದು ನಮ್ಮ ದೇವರಿಗೆ ಅದು ಬಹಳ ಒತ್ತಡ ಜಾಸ್ತಿ ಆಗ್ತದೆ. ಅದಕ್ಕೆ ಸಾಧ್ಯ ಇದ್ದಷ್ಟು ಒಳ್ಳೆ ವೈಶಿಷ್ಟ್ಯತೆ ಇರತಕ್ಕಂತಹ ಆಭರಣಗಳನ್ನು ಆ ನವರಾತ್ರಿ ಸಂದರ್ಭದಲ್ಲಿ ಉತ್ಸವ ಸಂದರ್ಭದಲ್ಲಿ ಅಲಂಕಾರ ಮಾಡ್ತಾರೆ. ಈ ದೇವರಿಗೆ ಅಲಂಕಾರ ಮಾಡಲಿಕ್ಕೆ ಅದಕ್ಕೆ ಅದರದ್ದೇ ಆದ ಒಂದು ಕೌಶಲ್ಯ ಬೇಕಲ್ಲ. ಅದೀಗ ಅದನ್ನು ನಾವೇ ಬಿಟ್ಟು ನಮಗೆ ಮಾತ್ರ ಹೌದು ಹೇಗೆ ಮಾಡಬೇಕು ನಮಗೆ ಪರಿಪಾಠ ಇರ್ತದೆ. ನಿಮ್ಮಿಂದ ಮೊದಲನವರನ್ನು ಕಲಿತು ನೀವು ಮಾಡಿದ್ದೀರಿ, ನಮ್ಮ ಮಕ್ಕಳು ಈಗ ಮಾಡಿದ್ದಾರೆ. ಆ ರೀತಿ ಅದರ ಅಲಂಕಾರದ ಹೇಗೆ ನಾವು ಒಬ್ಬ ಸೀರೆ ಉಡ್ತ ಹೆಂಗಸರು ಸೀರೆ ಉಡ್ತಾರೆ ಅದೇ ರೀತಿ ಸೀರೆ ಉಡುವಂತಹ 2 ಸೀರೆ, ಒಂದು ಲಂಗದ ಪ್ರತೀಕದಲ್ಲಿ ಸೀರೆ, ತೊಡಿನ ಒಂದು ಸೀರೆ, ಮತ್ತೊಂದು ಸೀರೆಯ ಇದರಲ್ಲಿ. ಹಾಗೆ ಆ ರೀತಿಯಲ್ಲಿ ಸೂರ್ಯನ ಸೀರೆ ಉಡುವುದಕ್ಕಂಥದ್ದು. ಅದರ ಮೇಲೆ ಸೀರೆ ಉಟ್ಟ ನಂತರ ಆಭರಣಗಳನ್ನು ಹಾಕಿ
ಮತ್ತು ದೇವರ ಪ್ರಭಾವಳೆಲ್ಲಿಟ್ಟು ಹೂವಿನ ಅಲಂಕಾರ ಎಲ್ಲ ಮಾಡಿ ಮಾಡತಕ್ಕಂಥ ಒಂದು ಇದು. ಈಗ ನವರಾತ್ರಿ 9 ದಿವಸ ದೇವಿಯ ಸ್ವರೂಪದಲ್ಲಿ ವ್ಯತ್ಯಾಸ ಮಾಡಲಿಕ್ಕೆ ನವದುರ್ಗ ಸ್ವರೂಪ ಏನಾದರೂ ಇಲ್ಲ, ಇಲ್ಲಿ ಇದ್ದಾಗೆ ಇರ್ತದೆ ದೇವರು. ನಿಮಗೆ ಸ್ವಲ್ಪ ಕಿರೀಟದಲ್ಲಿ ಇತ್ಯಾದಿಗಳಲ್ಲಿ ವ್ಯತ್ಯಾಸ ಬಿಟ್ಟರೆ ಮುಖದಲ್ಲೆಲ್ಲ ವ್ಯತ್ಯಾಸ ಯಾವುದೂ ಇಲ್ಲ, ಎಲ್ಲವೂ ಒಂದೇ ರೀತಿ ಇರ್ತದೆ. ಮತ್ತು 2 ಹೊತ್ತು ನವರಾತ್ರಿಯಲ್ಲಿ ಏನು ಅಂತಂದರೆ ಕೇಳಿದರೆ, ಬೆಳಿಗ್ಗೆ ಅಭಿಷೇಕ ಆಗಿ ಪೂರ್ತಿ ಏನು ಕ್ರಮ ಆಗ್ತದೋ ಹಾಗೆ ಮಧ್ಯಾಹ್ನ ಪುನಃ ಅಲಂಕಾರ ತೆಗೆದು ಪುನಃ ಅಭಿಷೇಕಾದಿಗಳೆಲ್ಲ ಪಂಚಾಮೃತ ಅಭಿಷೇಕ ಆದ ನಂತರ ಪುನಃ ಅಲಂಕಾರ ಮಧ್ಯಾಹ್ನ ಪುನಃ ಪ್ರತ್ಯೇಕವಾಗಿ ನಡೆಯಲ್ಪಡುತ್ತದೆ. ನವರಾತ್ರಿ ಎಷ್ಟು 9 ದಿವಸ ಅಥವಾ 10 ದಿವಸ ಆ ರೀತಿ ಅಲಂಕಾರ ಆದರೆ, ಮತ್ತೊಂದು ಯಾವಾಗ ಅಭಿಷೇಕ ಮಧ್ಯಾಹ್ನದ ಅಭಿಷೇಕ ಉಂಟು ಅಂತ ಕೇಳಿದರೆ ಕೃಷ್ಣಾಷ್ಟಮಿ ದಿವಸ. ಆ ದಿವಸವೂ ದೇವರ ಬೆಳಿಗ್ಗಿನ ಅಲಂಕಾರವನ್ನು ತೆಗೆದು ಮಧ್ಯಾಹ್ನ ಪುನಃ ಪ್ರತ್ಯೇಕವಾದ ಪುನಃ ಅಲಂಕಾರ ಆಗಲಿಕ್ಕೆ ಉಂಟು. ಕೃಷ್ಣಾಷ್ಟಮಿಗೂ ನವರಾತ್ರಿಗೂ ಮಾತ್ರ ಇದು ಸೀಮಂತ. ಮತ್ತು ಯಾವಾಗಲೂ ಬೆಳಿಗ್ಗೆ ಅಲಂಕಾರ ಅದು ಮರುದಿವಸವೇ ತೆಗಿಲಿಕ್ಕೆ ಆ ರೀತಿ ಇಲ್ಲ. ಮತ್ತೊಂದು ಯಾವಾಗ ಅಂತಂದರೆ ಮತ್ತೊಂದು ಈ ರೀತಿ ಉಂಟು. ನಮ್ಮ ಕೊನೆಯ ಜಾತ್ರೆಯ ಹಿಂದಿನ ದಿವಸ ಅಂದರೆ ಶಯನೋತ್ಸವ ದಿವಸವು, ಆ ದಿವಸ ದೇವರಿಗೆ ಪುನಃ ಅಭಿಷೇಕ ಆಗಿ ಪುನಃ ಶಯನೋತ್ಸವದ ಅಲಂಕಾರ ಮಾಡಲಿಕ್ಕೆ ಉಂಟು. ಮರುದಿವಸ ಪುನಃ ಅಭಿಷೇಕ ಇತ್ಯಾದಿಗಳೆಲ್ಲ ಆಗ್ತದೆ. ಹಾಗೆ ಈಗ ಲಲಿತಾ ಪಂಚಮಿ ದಿವಸ ಒಂದು ಶೇಷವಸ್ತ್ರ ಕೊಡುವಂಥ ಇದಿದೆ, ಮತ್ತು ಆಯುಧ ಪೂಜೆ, ಆಮೇಲೆ ವಿಜಯದಶಮಿ, ಇದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ. ಅಂದರೆ ನವರಾತ್ರಿ ದಿವಸ ನಾವು 3 ಜನ ಆಸಣ್ಣರು ಪೂಜೆಗಾಗಿ ಕಂಕಣ ಬಂಧ ಅಂತ ಒಂದು ಪ್ರಕ್ರಿಯೆ ಉಂಟು, ಅದನ್ನು ಮಾಡ್ತೇವೆ. ಆ 3 ಜನ ದೇವಸ್ಥಾನ ಬಿಟ್ಟು ಹೋಗಲಿಕ್ಕಿಲ್ಲ. ಅಷ್ಟು ದಿವಸವು ವಿಜಯದಶಮಿಯ ಬೆಳಗ್ಗಿನ ವಿಸರ್ಜನೆ ಪೂಜೆ ಆದ ನಂತರವೇ ಆ ಕೈಯ ಏನು ಕಂಕಣವನ್ನು ಬಂಧವನ್ನು ಬಿಡಿಸಬೇಕು. ಅವರು ಹೊರಗೆ ಹೋಗಲಿಕ್ಕಿಲ್ಲ, ಹೊರಗಿನ ಮನೆಗೆ ಹೋಗಿ ತಿನ್ನಲಿಕ್ಕಿಲ್ಲ, ದೇವಸ್ಥಾನದಲ್ಲೇ ಮಲಗಬೇಕು, ದೇವಸ್ಥಾನದಲ್ಲೇ ತಿನ್ನಬೇಕು, ದೇವಸ್ಥಾನದಲ್ಲೇ ಇರಬೇಕು. ಉತ್ಸವ ಸಂದರ್ಭದಲ್ಲಿ 5 ಜನಕ್ಕೆ ಕಂಕಣ ಬಂಧ ಉಂಟು. ನವರಾತ್ರಿ 3 ಜನಕ್ಕೆ ಆಸನರಿಗೆ ಮಾತ್ರ ಅಂತಂದರೆ, ಉತ್ಸವ ಸಂದರ್ಭದಲ್ಲಿ ದೇವರು ಹೊರುವವರಿಗೂ ತಂತ್ರಿಗಳಿಗೂ ಕಂಕಣ ಬಂದುಂಟು. ಅವರು ಸಹ 8 ದಿವಸ ಹೊರಗೆ ಹೋಗಲಿಕ್ಕಿಲ್ಲ ಅವರು. ಆ ರೀತಿಯ ಒಂದು ಇಲ್ಲಿಯ ಪದ್ಧತಿ ಉಂಟು. ಇದು ಬೆಳಗ್ಗೆ ಪೂಜೆ ಎಲ್ಲ ಅದೇ ಶಾಸ್ತ್ರೀಯವಾಗಿ ನಡೀತಾರೆ. ರಾತ್ರಿ 4 ರಂಗಪೂಜೆ ಇದೆ. ರಾತ್ರಿ 4 ರಂಗಪೂಜೆ, ಅದು ಪ್ರತ್ಯೇಕ ರಂಗಪೂಜೆ ಆಗೋದು. ದೇವರ ಸುರುವಿನ ರಂಗಪೂಜೆ ದೇವರದ್ದು. ಅದು ಆದ ನಂತರ ಮತ್ತೆ 3 ಸೇವಾದಾರರದ್ದು ರಂಗಪೂಜೆ. ಅದು ಆದ ನಂತರ ಕೊನೆಯ ದಿವಸ ಒಂದೇ ರಂಗಪೂಜೆ. ಅಷ್ಟು ಒಳಗಿನ ಏನು ಇದುಂಟು, ಇಲ್ಲಿ ಶುದ್ಧ ಎಳ್ಳೆಣ್ಣೆ ಮತ್ತು ತುಪ್ಪ ಮಾತ್ರ ಇಲ್ಲಿ ದೇವರ ಒಳಗೆ ಇದು ಮಾಡೋದು, ಉಪಯೋಗ ಮಾಡೋದು. ನಮ್ಮ ಇದಕ್ಕೆಲ್ಲ ಶುದ್ಧವಾದಂತಹ ಎಳ್ಳೆಣ್ಣೆ ನಾವೇ ಎಳ್ಳನ್ನು ಇದಕ್ಕೆ ಮಿಲ್ಲಿಗೆ ಕೊಟ್ಟು ಅವರು ಎಣ್ಣೆ ತೆಗೆದು ನಮಗೆ ಕೊಡ್ತಾರೆ. ದೇವಸ್ಥಾನದಲ್ಲಿ ಅದೇ ಮಾರಲ್ಪಡ್ತದೆ. ಮತ್ತು ಈಗ ನಮ್ಮ ನಂದಿನಿ ತುಪ್ಪದ ಶುದ್ಧಕ್ಕೆ ಒಂದು ಪ್ರತೀಕ ಅದು. ಆದ ಕಾರಣ ನಂದಿನಿ ತುಪ್ಪವನ್ನೇ ನಾವು ತೆಗೆದುಕೊಳ್ಳೋದು. ನಮಗೆ ತುಪ್ಪ ದಿವಸಕ್ಕೆ ಒಂದು 10 kg ಅಷ್ಟು ತುಪ್ಪ ಬೇಕಾಗ್ತದೆ ದೇವಸ್ಥಾನ ಒಳಗೆ ನಿತ್ಯ ನಿರ್ವಹಣೆಗೆ. ಹಾಗೆ ದೇವರ ಪೂಜಾ ಕೈಂಕರ್ಯಗಳು ಅದುವೇ ನಿಮ್ಮ ನವರಾತ್ರಿಯಲ್ಲಿ ಸಾಮಾನ್ಯ ರಂಗಪೂಜೆ ಒಂದು ಅರ್ಧ ಗಂಟೆ ಇರ್ತದೆ. ದೇವರ ರಂಗಪೂಜೆ ಅರ್ಧ ಗಂಟೆ ಇರ್ತದೆ. ಅದರಲ್ಲಿ ತುಂಬ ಆರತಿಗಳಿರ್ತದೆ, ಬೇರೆ 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 ಎಲ್ಲ. ಅದು ಬತ್ತಿ ತುಪ್ಪದಲ್ಲಿ ತೊಯ್ದಂತಹ ಬತ್ತಿ ಇರುವುದು. ಕೊನೆಯ ಆರತಿ ಬಹಳಷ್ಟು ದಗದಗದ ಉರಿತದೆ. ಅದು ನೋಡಲಿಕ್ಕೆ ಅದು ವೈಶೇಷಿಕ. ಅದು ನಿತ್ಯದಲ್ಲಿರ್ತದೆ. ಕೊನೆಯ ದಿವಸ ಬಹಳಷ್ಟು ವೈಭವದಲ್ಲಿ ಇದು ನಡೆಯಲ್ಪಡ್ತದೆ. ಹಾಗೆ ನವರಾತ್ರಿಯ ಒಂದು ರಂಗಪೂಜಾ ವೈಭವವೇ ಅದನ್ನು ನೋಡಲಿಕ್ಕೆ ಅಂತ ಜನ ಬರ್ತಾರೆ. ದೇವರಿಗೆ ಅದು ಕಡುಬು ವಿಶೇಷ. ರಂಗಪೂಜೆಗೆ ಕಡುಬು ವಿಶೇಷ. ದಿನಾಲು ಕಡುಬು ಒಂದು ತುಂಡು ಎಲ್ಲ ಹಾಕಲಿಕ್ಕೆ ಉಂಟು. ಕೊನೆಯ ದಿವಸ ಎಲ್ಲರಿಗೂ ಕಡುಬು ಪ್ರಸಾದ ಉಂಟು. ಎಲ್ಲರಿಗೂ
ನಮ್ಮ ದೊಡ್ಡ ಊಟದ ಹಾಲಿನಲ್ಲಿಯೂ ಕಡುಬಿನ ಪ್ರಸಾದ ಉಂಟು. ಮತ್ತು ಅದು ಉಳಿದ ಕಡುಬು ಏನುಂಟು ಮರುದಿವಸ ಎಲ್ಲ ನಾವು ಊರಿನವರಿಗೆ ಹಂಚುತ್ತೇವೆ. ಅಂದರೆ ಆ ದಿವಸ ವಿಶೇಷವೇ ಗೋಧಿಯ ಪಾಯಸವೇ ಆಗಬೇಕು, ಗೋಧಿ ಕಟ್ಟಿದ್ದೇ ಪಾಯಸ ಆಗಬೇಕು. ಅದಕ್ಕೆ ತುಂಬ ತುಪ್ಪ ಎಲ್ಲ ಹಾಕಲಿಕ್ಕುಂಟು, ಅದನ್ನು ಒಳ್ಳೆ ರೀತಿಯಲ್ಲಿ ತಯಾರು ಮಾಡಲಿಕ್ಕುಂಟು. ಮತ್ತು ಕಡುಬೇ ಅತ್ಯಂತ ಪ್ರಾಧಾನಿಕವಾದಂತಹ ಆ ದಿವಸದ ದೇವರ ನೈವೇದ್ಯ ದೊಡ್ಡ ರಂಗ ಪೂಜೆಗೆ. ನವರಾತ್ರಿಯಲ್ಲಿ ಪೂಜೆದ್ದೇ ವೈಭವ, ಉತ್ಸವದಲ್ಲಿ ಉತ್ಸವದ್ದೇ ವೈಭವ. ಆಯುಧ ಪೂಜೆ ಹೇಗೆ ಪೂಜೆ? ಆಯುಧ ಪೂಜೆ ಅದೇ ನವಮಿ ಮತ್ತು ನವಮಿ ದಿವಸ ಮಾಡ್ತಾರೆ. ಮತ್ತು ಕೆಲವರು ಆ ದಿವಸ ಆಗದಿದ್ದರೆ ದಶಮಿ ಒಂದು ಮಾಡ್ತಾರೆ. ಆಗ ತುಂಬ ಗಾಡಿಯವರು ಬರ್ತಾರೆ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಗಾಡಿ ಪೂಜೆ ಆಗ್ತಾ ಇರ್ತದೆ. ಪಾರಂಪರಿಕ ಪಂಚಕರ್ಮ ಥಿಯೇಟರ್ಗಳು, ಉನ್ನತ ಆಯುರ್ವೇದ ಚಿಕಿತ್ಸೆ, ನೋ ಕಾಸ್ಟ್ ಇಎಂಐ ಮತ್ತು ಎಲ್ಲಾ ಇನ್ಶೂರೆನ್ಸ್ ಸೌಲಭ್ಯಗಳೊಂದಿಗೆ ಪ್ರಾಣವೈದ್ಯ ಈಗ ಸಾವಿರಾರು ಜನರ ವಿಶ್ವಾಸದ ಹೆಸರಾಗಿದೆ. ನುರಿತ ತಜ್ಞರ ಸಲಹೆ, ಔಷಧಿಗಳು, ಶಸ್ತ್ರಚಿಕಿತ್ಸೆ ಇವುಗಳೆಲ್ಲ ಒಂದೇ ಸೂರಿನಡಿಯಲ್ಲಿ ಲಭ್ಯ. ಬೆಂಗಳೂರು ನಗರದ 4 ದೊಡ್ಡ ಕೇಂದ್ರಗಳಿಂದ ಬೆಳೆದ ನಮ್ಮ ಹೆಜ್ಜೆಗಳನ್ನು ಗುರುತಿಸಿ ನಮ್ಮ ಸೇವೆಗೆ 10 ಪ್ರಶಸ್ತಿ ಗೌರವಗಳು ಲಭಿಸಿವೆ. ಇಂದು ಅದೇ ದಾಟಿಯಲ್ಲಿ ನಮ್ಮ ಹೆಜ್ಜೆಗಳು ಮಂಗಳೂರು ನಗರದ ಹೃದಯ ಭಾಗಕ್ಕೆ ತಲುಪಿವೆ. ಪ್ರಾಣವೈದ್ಯ, ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಊರಿಗೆ ಬಂದಿರುವ ಹೊಸ ಭರವಸೆ. ಪಡುಬಿದ್ರಿ ಸಹಕಾರಿ ವ್ಯವಸಾಯಿಕ ಸೊಸೈಟಿ ಪ್ರಧಾನ ಕಚೇರಿ, ಸಹಕಾರ ಸಂಗಮ ಪಡುಬಿದ್ರಿ. ಚಿನ್ನಾಭರಣ ಸಾಲ, ಪ್ರತಿ ಗ್ರಾಂ ಚಿನ್ನಾಭರಣಕ್ಕೆ ಗರಿಷ್ಠ ಮೊಬಲಗಿನಲ್ಲಿ ತ್ವರಿತವಾಗಿ ಸಾಲ ಸೌಲಭ್ಯ. ಜೊತೆಗೆ ಗೃಹ ಸಾಲ, ಕೃಷಿ ಸಾಲ, ಶಿಕ್ಷಣ ಸಾಲ, ಠೇವಣಿ ಸಾಲ ಇನ್ನಿತರ ಸೌಲಭ್ಯಗಳು. ಆಕರ್ಷಕ ಬಡ್ಡಿದರದ ಠೇವಣಿ ಯೋಜನೆಗಳು. ಸಹಕಾರ ಸಂಗಮದಲ್ಲಿರುವ ಹವಾನಿಯಂತ್ರಿತ ವೈ ಲಕ್ಷ್ಮಣ್ ಸಭಾಂಗಣ ಕಡಿಮೆ ದರದಲ್ಲಿ ಕಾರ್ಯಕ್ರಮಗಳಿಗೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ 9141081723. ಮಾರುತಿ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್. ಎಲ್ಲಾ ತರಹದ ಎಲೆಕ್ಟ್ರಿಕಲ್ ಹಾಗೂ ಹಾರ್ಡ್ವೇರ್ ಉಪಕರಣಗಳ ಹೋಲ್ಸೇಲ್ ವಿತರಕರು. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಯ ಉತ್ಪನ್ನಗಳಾದ ವೈರ್ಸ್, ಯುಜಿ ಕೇಬಲ್ಸ್, ಲೈಟಿಂಗ್ಸ್, ಸ್ವಿಚಸ್, ಸ್ವಿಚ್ ಗೇರ್, ಫ್ಯಾನ್ಸ್ ಹಾಗೂ ಸ್ಯಾನಿಟರಿಗಳು ರಿಯಾಯಿತಿ ದರದಲ್ಲಿ ಲಭ್ಯ. ಮಾರುತಿ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್, ಮೀರಾ ಆರ್ಕಿಡ್, ವಿಜಯ ಭವನದ ಎದುರುಗಡೆ, ಮೈನ್ ರೋಡ್, NH66, ಪಡುಬಿದ್ರಿ. ಪ್ರೊಪ್ರೈಟರ್ ನಂದಕಿಶೋರ್. ಕಾಂಟ್ಯಾಕ್ಟ್ 7406018900.
ಭಾಳ ವಿವರವಾಗಿ ಕಟೀಲಿನಲ್ಲಿ ನಡೆಯುವಂತಹ ದೈನಂದಿನ ಪೂಜೆಯ ಪುನಸ್ಕಾರಗಳು, ವಿಶೇಷ ಉತ್ಸವಗಳ ಸಂದರ್ಭದಲ್ಲಿ ಆಗುವಂಥದ್ದು ಮತ್ತು ಕುದುರುವಿನಲ್ಲಿ ಆಗುವಂತಹ ಸೇವೆಗಳು, ಬೇರೆ ಬೇರೆ ಪರಿವಾರ ದೇವತೆಗಳ ಕುರಿತಾದಂತಹ ಮಾಹಿತಿ, ಅದರ ಜೊತೆಗೆ ವಿಶೇಷವಾಗಿ ಶರನ್ನವರಾತ್ರಿಯ ಪೂಜೆಗಳ ವಿವರಗಳನ್ನು ಕೂಡ ವೇದಮೂರ್ತಿ ಅನಂತ ಪದ್ಮನಾಭ ಆಸರಣ ಅವರು ಬಹಳ ವಿವರಾತ್ಮಕವಾಗಿ ನಮಗೆ ಹೇಳಿದ್ದಾರೆ. ಈಗ ಕೊನೆಯಲ್ಲಿ ಅವರ ಮಾತುಗಳನ್ನು ನಾವು ಕೇಳಬೇಕು. ಪಡು ಸವಾರಿಯಿಂದ ಪಡು ಕಡೆಗೆ ಹೋಗತಕ್ಕಂಥದ್ದು ಸವಾರಿ ಆ ಕಡೆ, ಮತ್ತು ಕೊನೆಯ ದಿವಸ ಎಕ್ಕಾರಿನವರೆಗೆ ದೇವರು ಹೋಗ್ತಾರೆ. ಮತ್ತು ಹಿಂದೆ ಬರುವಾಗ ಅತ್ಯಂತ ವೈಭವ, ಅದು ನಮ್ಮ ಏನು ದೇವಸ್ಥಾನದ ನಂದಿನಿಯ ಒಂದು ಬ್ರಿಡ್ಜ್ ಇದೆ ಅಲ್ಲ, ಅಲ್ಲಿಂದ ದೇವಸ್ಥಾನದವರೆಗೆ ಬರತಕ್ಕಂತಹ ವೈಭವೇ ಅತ್ಯಂತ ಅಪೂರ್ವವಾದಂತಹ ವೈಭವ. ಅದರೊಟ್ಟಿಗೆ ನಮ್ಮ ಶಿಬುರೂರು ದೇವಸ್ಥಾನ ಇಲ್ಲಿಯ ಒಂದು ಪರಿವಾರ ಅಂತ ಲೆಕ್ಕ, ಕಟೀಲ್ ದೇವರ ಪರಿವಾರ, ಕೊಡಮಣಿತಾ ದೇವಸ್ಥಾನ, ಅಲ್ಲಿಯ ದೈವವು ಬಂದು ಭೇಟಿ ಆಗ್ತದೆ. ಅದು ಅಲ್ಲಿಂದ ಬರುವುದು ಸಾಮಾನ್ಯ 1:30ಯಿಂದ 2 ಗಂಟೆ ಇಲ್ಲಿ ನಮ್ಮ ಬ್ರಿಡ್ಜಿಂದ ದೇವಸ್ಥಾನದವರೆಗೆ ಇರುವುದು 1 ಫರ್ಲಾಂಗ್. ಆ 1 ಫರ್ಲಾಂಗ್ ಬರಲಿಕ್ಕೆ 1:30ಯಿಂದ 2 ಗಂಟೆ ಟೈಮ್ ತಗೊಳ್ತದೆ. ಭಾಳಷ್ಟು ವೈಭವದಲ್ಲಿ ಬರ್ತದೆ. ಇಬ್ಬರು ಭೇಟಿ, ಅದು ಭೇಟಿಯಾಗಿ ರಾತ್ರಿ ರಥದಲ್ಲಿ ದೇವರು ಕೂತ್ಕೊಳ್ತಾರೆ. ಅದಾದ ನಂತರ ದೇವರು ಜಲಕ ಸ್ನಾನಕ್ಕೆ ಹೋಗ್ತಾರೆ. ಜಲಕ ಸ್ನಾನಕ್ಕೆ ಹೋಗಿ ಜಲಕದಲ್ಲಿ ಅಲ್ಲಿ ಎಲ್ಲ ಮತ್ತೆ ತೂಟದಾರ ಅಂತಿದೆ ಕಟೀಲಿ. ತೂಟದಾರ ಅತ್ಯಂತ ಮಹತ್ವತೆಯನ್ನು ಹೊಂದಿದ್ದು ಇಲ್ಲಿ ಕಟೀಲಿ. ನಮ್ಮ ಹತ್ತೂರು ಕೊಡೆತ್ತೂರು ಒಂದು 2 ಊರಿನವರಿದ್ದಾರೆ ಇಲ್ಲಿ. ಆ ಹತ್ತೂರು ಕೊಡೆತ್ತೂರಿನವರು ಯಾರು ತೂಟದಾರ ಮಾಡ್ತಾರೋ, ಸೇವೆ ಮಾಡ್ತಾರೋ, ಅವರು ಆ 8 ದಿವಸದಲ್ಲಿ ಉಪವಾಸದಲ್ಲಿ ಇರಬೇಕು. 8 ದಿವಸವೂ ಉಪವಾಸದಲ್ಲಿ ಇರಬೇಕು. ಅವರು ಯಾವುದು ನಾನ್ ವೆಜ್ ತಿನ್ನಲಿಕ್ಕಿಲ್ಲ, ಹೀಗೆಲ್ಲ ನೀರುಳ್ಳಿ ಇವೆಲ್ಲ ತಿನ್ನಲಿಕ್ಕಿಲ್ಲ. ಆ ಉಪವಾಸದಲ್ಲಿ ಇರಬೇಕು. ಒಂದೊಂದು ತಂಡದಲ್ಲಿ 400ರಿಂದ 500 ಜನ ಇರ್ತಾರೆ ಒಂದೊಂದು ತಂಡದಲ್ಲಿ. ಹಾಗೆ 2 ಹತ್ತೂರು ಕೊಡೋದು 2 ತಂಡ. ಹಾಗೆ ಅವರು ಆ 8 ದಿವಸ, ಆ ದಿವಸ ಅವರಿಗೆ ಅದರಲ್ಲಿ ಒಂದು ಪ್ರಮುಖರಿಗೆ ದೇವರು ಹೊರಡೋ ದಿವಸ, ಅಂದರೆ 6ಕ್ಕೆ ಹೊರಡ್ತಾರಲ್ಲ ಸಂಜೆ, ದೇವರಲ್ಲಿ ವಸಂತ ಮಂಟಪದಲ್ಲಿ ಕೂತ್ಕೊಂಡ್ರೆ ಅಷ್ಟಾವಧಾನ ಸೇವೆ ಎಲ್ಲ ನಡೀತದೆ. ಆ ಹೊತ್ತಿನಲ್ಲಿ ದೇವರಿಗೆ ಕುರ್ನೀರು ಅಂತ ಓಕುಳಿ ಅಂತ ಮಾಡ್ತವೆ. ಓಕುಳಿಯಿಂದ ಮಾಡಲಿಕ್ಕೆ ಉಂಟು. ದೇವರಿಗೆ ಕುಂಕುಮ ನೀರನ್ನು ಇದು ಮಾಡಿ, ಅಂದರೆ ದೃಷ್ಟಿ ಬರಬಾರ್ದು ಅಂತ ನಮ್ಮ ಒಂದು ಮನುಷ್ಯನಿಗೆ ಹೇಗೆ ಅದೇ ರೀತಿ ಪರಿಕಲ್ಪನೆ, ದೇವರಿಗೆ ದೃಷ್ಟಿ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಓಕುಳಿಯಿಂದ ಮಾಡ್ತದೆ. ಓಕುಳಿ ಏನದು ಕುಂಕುಮ ಪ್ರಸಾದ ಉಂಟು, ಅದನ್ನು ಈ ಕುಂಕುಮ ನೀರಿಗೆ ಹಾಕಲಿಕ್ಕೆ ಉಂಟು. ಆ ಕುಂಕುಮ ನೀರಿಗೆ ಅದನ್ನು ಮತ್ತೆ ಈ ಯಾರು ತೂಟದಾರ ಮಾಡ್ತಾರಲ್ಲ ಅವರಿಗೆ ಬೆಂಕಿ ತಗಲಿದ್ದರು ಎಂಥದ್ದಕ್ಕೂ ಕುಂಕುಮ ನೀರೇ ಅವ್ರ ಮೇಲೆ ಚೆಲ್ಲುದು ಎಲ್ಲರಿಗೂ. ಅಷ್ಟು ಜನರಿಗೂ ದೊಡ್ಡ ಪಾತ್ರೆಯಲ್ಲಿ 2-3 ಪಾತ್ರೆಯಲ್ಲಿ ಕುಂಕುಮ ನೀರು ಮಾಡಿಡ್ಲಿಕ್ಕೆ ಉಂಟು. ಅದನ್ನು ಅವರ ಮೇಲೆ ಹಾಕೋದು ಎಲ್ಲರಿಗೂ. ಅವರು ಬೊಬ್ಬೆ ಹಾಕ್ಕೊಂಡು ಬರ್ತಾರೆ ತೂಟದಾರ ಆದ ಮೇಲೆ. ಹಾಗೆ ಅಲ್ಲಿಂದ ಇದು ರಾತ್ರಿ ಬ್ರಹ್ಮರಥೋತ್ಸವ ಆದ ನಂತರ ದೇವರು ಜಲಕಕ್ಕೆ ಹೋಗ್ಲಿಕ್ಕೆ ಉಂಟು. ಅದೇ ಜಲಕಕ್ಕೆ ಹೋದಲ್ಲಿ ಅಲ್ಲಿ ಜಲಕ ಸ್ನಾನ ಎಲ್ಲ ಆದ ನಂತರ ದೇವರು ಅಲ್ಲಿ ಕಟ್ಟೆಯಲ್ಲಿ ಈ ತೂಟದವರಿಗೆಲ್ಲ ಒಂದು ಕುಂಕುಮ ಪ್ರಸಾದಕ್ಕೂ ಅದು 2 ವಿಭಾಗದಲ್ಲಿ ಒಂದು ದೊಡ್ಡ ದೊಡ್ಡ ಇದರಲ್ಲಿ ಪ್ಯಾಕ್ ಮಾಡಿರ್ತವೆ ಕುಂಕುಮ ಪ್ರಸಾದ. ಅದನ್ನೆಲ್ಲ ಅವರು ಹಚ್ಚಿಕೊಂಡು ತೂಟದಾರಕ್ಕೆ ನಿಲ್ತಾರೆ. ನಮಗೆ 2 ಕಡೆ ಇದು ರಕ್ತೇಶ್ವರಿ ಸನ್ನಿಧಾನ ಉಂಟು. ಒಂದು ಅದೇ ಜಲಕದ ಕಟ್ಟೆ ಹತ್ತಿರ ಒಂದು ರಕ್ತೇಶ್ವರಿ ಸನ್ನಿಧಾನ ಉಂಟು. ಆ ರಕ್ತೇಶ್ವರಿ ಸನ್ನಿಧಾನದ ಹತ್ತಿರ ಒಮ್ಮೆ ಒಂದು ಸುತ್ತಿನ ತೂಟದಾರ ಆಗ್ತದೆ. ಅಂದರೆ ಅದು 3 ಸಲ ಅವರು ಆಚೆ ಈಚೆ ಹಾಕ್ಕೊಳ್ತಾರೆ 3 ಸಲ. ಅಂದರೆ ಅಲ್ಲಿ ಆದಮೇಲೆ ಅವ್ರು ಪುನಃ ಓಡ್ಕೊಂಡೇ ಬರೋದು ದೇವಸ್ಥಾನದವರೆಗೂ. ಓಡ್ಕೊಂಡು ಪುನಃ ಅಲ್ಲಿ ದೇವಸ್ಥಾನದ ಹತ್ತಿರ ಒಂದು ರಕ್ತೇಶ್ವರಿ ಉಂಟು. ಆದರೆ ಅಲ್ಲಿ ಈಗ ಅದು ಪಾರ್ಕಿಂಗ್ ಜಾಗವೂ ಉಂಟು ಅಲ್ಲಿ. ಅಲ್ಲಿಯೂ ಮಾಡ್ತಾರೆ ಪುನಃ ಮಾಡಲಿಕ್ಕುಂಟು. 2 ರಕ್ತೇಶ್ವರಿ ಸನ್ನಿಧಾನದಲ್ಲಿ ತೂಟದಾರ ಆಗಲಿಕ್ಕೆ ಉಂಟು. ತೂಟದಾರ ಆಗಿ ಅದು ಆ ತೂಟದಾರ ವೈಭವವೇ ಅತ್ಯಂತ ಒಂದು ವೈಶೇಷಿಕವಾದ, ಎಲ್ಲಿಯೂ ಸಿಗದ್ದು. ನಮ್ಮ ಇದು ಅದೊಂದು ಟಿ ವಿ ಉಂಟಲ್ಲ, ಬೀಟ್ ಯಾವುದು, ಶಂಕರ ಟಿ ವಿ ಅಲ್ಲಲ್ಲ, ಶಂಕರ ಟಿ ವಿ ಅಲ್ಲ,
ಇದು ಫಾರಿನ್ದು ಟಿ ವಿ ಬಿ ಅಂತ ಅಲ್ಲಲ್ಲ BBC ಅವರು ಸಹ ಇಲ್ಲಿ ಬಂದಿದ್ದಾರೆ ಒಮ್ಮೆ. ಇದು ಮತ್ತು ಇಂಗ್ಲೀಷ್ ಚಾನಲ್ ಒಮ್ಮರು ಬಂದು ತುಂಬ ಜನ ಬಂದಿದ್ದಾರೆ ನಮ್ಮ ದೇಶದವರೇ. ಇದು BBC ಅವರು ಬಂದು ಒಂದು ಸಲ ಬಂದು ಇಲ್ಲಿ ಇದನ್ನು ಮಾಡಿ ಅವರು ಭಾಳ ಪ್ರಚಾರ ಇದು ಕೊಟ್ಟಿದ್ದಾರೆ ಕಟೀಲ ವೈಶಿಷ್ಟ್ಯದ ಬಗ್ಗೆ. ಹಾಗೆ ಆ ದಿವಸ ಅವರಿಗೆ ಯಾವುದು ಮದ್ದು ಅಂತ ಕೇಳಿದರೆ ದೇವರ ಕುಂಕುಮ ನೀರೇ ಅವರಿಗೆ ಮದ್ದು. ಅದನ್ನು ವೈಭವ ನೋಡಬೇಕಿದ್ರೆ ಆ ದಿವಸ ಬರಬೇಕು. ಅದು ಎಲ್ಲಿಯೂ ಕಾಣಲಿಕ್ಕೆ ಸಿಗುವುದಿಲ್ಲ. ಆಮೇಲೆ ಬೆಳಗ್ಗೆ ದೇವರು ಇದಾದ ನಂತರ ಒಳಗೆ ಬರಲಿಕ್ಕೆ ಉಂಟು. ಒಳಗೆ ಜಲಕದ ಬಲಿ ಅಂತ ಆಗಲಿಕ್ಕೆ ಉಂಟು, ಜಲಕ ಪ್ರಸಾದ ವಿತರಣೆ ಆಗಲಿಕ್ಕೆ ಉಂಟು. ಆ ದಿವಸ ಎಲ್ಲ ಇದು ಇಲಾಳನ್ನು ಹಿಡುವವರೆಲ್ಲ ಮೊಗವಿರಾಸ್. ಇಲ್ಲಿ ನಮ್ಮಲ್ಲಿ ಮೊಗವಿರಾಸು ಇದು ಕಟೀಲಲ್ಲಿ ಹೇಗೆ ಅಂತಂದರೆ ಎಲ್ಲ ಸಮಾಜದವರಿಗೂ ರಥ ಕಟ್ಟುವವರು ಇಂಥ ಸಮಾಜದವರು ಅಂತಿದ್ದಾರೆ. ರಥ ಕಟ್ಟುವವರು ಇಲ್ಲಿ ದಲಿತರಿಗಿಂತ ಹೊರಟು ದೊಡ್ಡವರವರೆಗೂ ಬ್ರಾಹ್ಮಣರವರೆಗೂ ಎಲ್ಲರಿಗೂ ಒಂದೊಂದು ಕೈಂಕರ್ಯ ಇದೆ. ಎಲ್ಲರಿಗೂ ಸಮಾನವಾದಂತಹ ನಡತೆ ಕಟೀಲಲ್ಲಿ ನಡೀತದೆ. ಎಲ್ಲರನ್ನು ಪ್ರೀತಿಯಿಂದ ಕಾಣತಕ್ಕಂಥ ಒಂದೇ ಸ್ಥಳದಲ್ಲಿ ನಾವು ನೋಡ್ತೇವೆ. ನಮ್ಮ ಈ ಹಿಂದಿನ ಅಂಕುರಾರೋಪಣ ದಿವಸ ಇಲ್ಲಿ ಗಿಡಿಗೆರೆಯವರು ಅವರು ದಲಿತ ಸಮಾಜ ಅವರು ದೇವರಿಗೆ ಹೊರೆ ಕಾಣಿ ತಗೊಂಬರ್ಲಿಕ್ಕೆ ಉಂಟು. ಮತ್ತು ಅವರು ಅದಕ್ಕೆ ಬೇಕಾದ ಉತ್ಸವಕ್ಕೆ ಬೇಕಾದಂತಹ ಕಟ್ಟಿಗೆಯನ್ನು, ಅಡಿಗೆಗೆ ಬೇಕಾದಂಥ ಕಟ್ಟಿಗೆಯನ್ನು ಅವರು ಶೇಖರಣೆ ಮಾಡತಕ್ಕಂಥ ಒಂದು ಸೇವೆಯನ್ನು ಮಾಡ್ತಾರೆ ಅವರು. ಹಾಗೆಲ್ಲ ಇಲ್ಲಿ ಎಲ್ಲ ಸಮಾಜದ ಒಟ್ಟಿಗೆ ಸೇರಿಸಿ ಮತ್ತು ಕೊನೆಯ ದಿವಸ ಡೋಲು ಬಡಿಲಿಕ್ಕೆ ಇವರು ಬರ್ತಾರೆ ಹರಿಜನ ಸಮಾಜದವರು. ಹಾಗೆ ಪ್ರತಿಯೊಬ್ಬರು ಅವರವರ ಕೆಲಸವನ್ನು ಅವರವರು ಮಾಡಿಕೊಂಡು ನಮ್ಮ ರಥ ಕಟ್ಟಲಿಕ್ಕೂ ಈ ಸೇರಿಗಾರರು, ಮೂಲ್ಯನವರು ಮತ್ತು ಇವರೆಲ್ಲ ಇದು ಮಾಡ್ತಾರೆ. ಮತ್ತು ಇಲ್ಲಿ ಕೋಳಿಕುಂಟ ಅಂತ ಆಗಲಿಕ್ಕೆ ಉಂಟು. ಆ ಕೋಳಿಕುಂಟ 2ನೇ ದಿವಸ ಆಗೋದು. ಅದು ಯುಗ ಇದು ಇದು ಧ್ವಜಾರೋಹಣದ ಮರುದಿವಸ ಯುಗಾದಿ, ಅದು ಸೌರ ಯುಗಾದಿ. ಆ ದಿವಸ ಕೋಳಿಕುಂಟ ಅಂತ ಆಗಲಿಕ್ಕೆ ಉಂಟು. ಅಲ್ಲಿ ಹೋಗಿ 4 ಮನೆತನದವರಿದ್ದಾರೆ. ಈ ಪೂಜಾರಿ ಸಮಾಜದ, ಬಿಲ್ಲವ ಸಮಾಜದ 4 ಮುಖ್ಯಸ್ಥರಿದ್ದಾರೆ. ಅವರು ಬಂದು ನಮ್ಮ ಜಾಗದಲ್ಲಿ ಅಲ್ಲಿ ಒಂದು ಆ ಕಡೆ ಆ ಜಾಗದಲ್ಲಿ ಕೋಳಿಕುಂಟು 4 ಕುಟ್ಟಿ ಹಾಕಲಿಕ್ಕೆ ಉಂಟು. ಅದು 4 ಕುಟ್ಟಿಯನ್ನು 4 ಜನ ಮಾಡೋದು, 4 ಜನ ಬೇರೆ ಬೇರೆ ಮಾಡೋದು. ಅವರೇ ಮಾಡೋದು ಪ್ರತಿ ವರ್ಷವೂ. ಅಲ್ಲಿಗೆ ನಾವು ದೇವಸ್ಥಾನದಲ್ಲಿ ಕೈ ಮುಗಿದು ಅಲ್ಲಿಗೆ ನಾವು ಸಹ ಆಸಂಡು ಸಹಿತವಾಗಿ ಅಲ್ಲಿ ಹೋಗಲಿಕ್ಕೆ ಉಂಟು. ಇದ್ದು ಅಲ್ಲಿ ಪ್ರಾರ್ಥನೆ ಮಾಡಿ ಅವರು ಇದು ಮಾಡ್ತಾರೆ. ಅದರ ನಂತರ ಬಂದು ನಮ್ಮ ರಥವನ್ನು ಹೊರಗೆ ತೆಗೆಯೋದು ಆ ದಿವಸ. ಆ ಸಂಪ್ರದಾಯ ಹಿಂದಿನಿಂದ ಆ ರೀತಿಯ ಸಂಪ್ರದಾಯ, ಆ ರೀತಿಯ ವೈಶೇಷಿಕ ಎಲ್ಲ ಸಮಾಜವನ್ನು ಒಟ್ಟಿಗೆ ಹಾಕಿ ಕೊಂಡೋಗತಕ್ಕಂತಹ ಒಂದು ಕ್ಷೇತ್ರ ಅದು ಕಟೀಲು ಕ್ಷೇತ್ರ. ಎಲ್ಲ ಸಮಾಜದವನ್ನು ಪ್ರೀತಿ ಮಾಡತಕ್ಕಂಥದ್ದು. ಭಾಳ ಸಂತೋಷ ಆಸರಣವೇ. ತುಂಬ ಉಪಯುಕ್ತವಾದಂಥ ಅನೇಕ ಮಾಹಿತಿಗಳನ್ನು ದೇವಸ್ಥಾನದ ಬಗ್ಗೆ, ಅಲ್ಲಿ ನಡೆಯುವಂಥ ಬೇರೆ ಬೇರೆ ನಡವಳಿಕೆಗಳ ಬಗ್ಗೆ ನೀವು ಕೊಟ್ಟಿದ್ದೀರಿ. ನಿಮಗೆಲ್ಲ ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದಗಳು. ಮಾಯಡು ಆಸರೆಯಾದು ಕಣ್ಣಿಡ ಕಣ್ಣೀರು ಕಾತರು ಒಪ್ಪೈರು ಆದಿ ಅಂತ್ಯ ಈರೇ ಅಮ್ಮ ಕಟಿಲೇಶ್ವರಿಯೇ ಆದಿ ಅಂತ್ಯ ಈರೇ ಅಮ್ಮ ಕಟಿಲೇಶ್ವರಿಯೇ ಸರ್ವೋಲಾರ್ಪಿತ ಈರೇ ಸೇವೆಗೆ ಪಟ್ಟ ಪಿತಾಂಬರ ಸುತ್ತದು ಕುಲ್ಲಿನ ಕಟಿಲಾ ಈಶ್ವರಿಯೇ. ಈವರೆಗೆ ನೀವು ನೋಡಿದ್ದು ಅಸ್ತ್ರಾ ಗ್ರೂಪ್ ದಸರಾ ಸಂಭ್ರಮ, ಪವರ್ಡ್ ಬೈ ಲ್ಯಾಂಡ್ ಟ್ರೇಡ್ಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್. ಇದು ದಿವ್ಯ ದೇಗುಲ ಕಾರ್ಯಕ್ರಮ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ನವರಾತ್ರಿಯ ವೈಭವವನ್ನು ನೋಡಿದಿರಿ ವೀಕ್ಷಕರೇ. ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ದೇವಸ್ಥಾನದ ದಸರಾ ವೈಭವವನ್ನು ನೋಡೋಣ. ನಮಸ್ಕಾರ.